ಲೈವ್ಗೆ ಬಂದು ರೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ. ಲೈಕ್ ಕೊಡಿ.
ಲೈವಿಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇರಬೇಡಿ, ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ಹಾಯ್ ವಿಲಾಸಿನಿ ಸಿಸ್, ವೆಲ್ಕಮ್ ಟು ಮೈ ಲೈವ್. ವಿಲಾಸಿನಿ ಸಿಸ್, ಕಾಫಿ ಆಯಿತಾ ನಿಮ್ಮದು? ವಿಲಾಸಿನಿ ಸಿಸ್, ನಿಮ್ಮದು ಕಾಫಿ ಆಗಿದೆಯಾ? ಏನು ತಿಂಡಿ? ಮಳೆ ಉಂಟಾ? ಟಿಫಿನ್ ಆಗಿದೆ ಸಿಸ್, ಟಿಫಿನ್ ಆಗಿದೆ. ಇವತ್ತು ನಮಗೆ ದೋಸೆ, ನೀರು ದೋಸೆ. ಎಂತ ಸ್ಪೆಷಲ್ ಮಾಡಿದ್ದೀರಾ ಸಿಸ್ ತಿಂಡಿಗೆ? ಚಪಾತಿ, ಬೆಳ್ತುಪ್ಪ. ಹೌದಾ, ಸೂಪರ್ ಸೂಪರ್. ಇಲ್ಲಿ ಮಳೆ ಇಲ್ಲ, ರಾತ್ರಿ ಇತ್ತು. ನಮ್ಮ ಕಡೆ ಮಳೆ ಬರ್ತಾ ಇದೆ, ರಾತ್ರಿಯಿಂದ ಬರ್ತಾ ಇದೆ ಮಳೆ. ಸ್ಕೂಲಿಗೆಲ್ಲ ರಜೆ ಕೊಟ್ಟರು. ಈಗ ಬೆಳಿಗ್ಗೆ ಬಂದಿದೆ ಮೆಸೇಜ್ ರಜೆ ಅಂತ. ಮಳೆ ನಿಲ್ಲಿಲ್ಲ, ರಾತ್ರಿಯಿಂದ ಮಳೆ ಉಂಟು. 3 ದಿನ ಅಲರ್ಟ್ ಉಂಟಲ್ಲ, ರೆಡ್ ಅಲರ್ಟ್ ಉಂಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ಸುಮಸಿ ಸಾಯ್, ವೆಲ್ಕಮ್ ಟು ಮೈ ಲೈವ್. ಶಾಲೆ ರಜೆ ಆಯ್ತೇನಿ? ಓ, ನಾನು ಗಿಡ ಹಚ್ಚಿದ್ದೆ, ಮಳೆನೇ ಇಲ್ಲ. ಹೌದಾ ಸಿಸ್? ನಾನೀಗ ಲೈವ್ ಮಾಡ್ತೀನಿ. ಮಲ್ಪಲೆ ಸುಮಸಿಸ್, ಮಲ್ಪಲೆ. ರಜೆ ಆಯ್ತೇನಿ? ಯಾವ ಬಕ್ಕ ಬರ್ಪೆನ್ನ ಎಂಡಾಯ್ಕ. ನಮ್ಮದು ಉತ್ತರ ಕನ್ನಡ. ಹಾಂ, ನಿಮ್ಮದು ಉತ್ತರ ಕನ್ನಡ, ನಮ್ಮದು ದಕ್ಷಿಣ ಕನ್ನಡ. ನಮಗೆ ಇಲ್ಲಿ ಮಳೆನೋ ಮಳೆ. ಹಂದು ಪನ್ನೊಂದೊಳ್ಳೇರು ರಡಿಪುರ ಮಲ್ತಿದೆಯೇ, ಕಾಣೆ ಬೇಗ ಲಾಕದೆ. ಸುಮಸಿಸ್, ಬೇಗ ಎದ್ದಿದ್ದೇನೆ ವಿಲಾಸಿನಿ ಸಿಸ್. ಎಲ್ಲ ರೆಡಿ ಎಲ್ಲ ಮಾಡಿದ್ದೇನೆ ಸ್ಕೂಲಿಗೆ ಹೋಗಲಿಕ್ಕೆ ಅಂತ. ಮತ್ತೆ 6ವರೆಗೆ ನೋಡ್ತೇನೆ, ಮೊಬೈಲ್ ತೆಗೆದು ನೋಡ್ತೇನೆ, ರಜೆ ಅಂತೆ ಮೆಸೇಜ್ ಬಂದಿದೆ. ಸುಮ್ಮನೆ ಬೇಗ ಎದ್ದದ್ದು ಅಂತ ಆಗ್ತದೆ. ಈಗ ತಲೆನೋವು ಶುರುವಾಗಿದೆ. ಅಂದಿಯೇ ಸುಮಸಿಸ್, ಬೇಗ ಲಕ್ಕದೀನಿ ಪೂರ ರೆಡಿ ಬಲ್ತ ನಂಗೆ ಮೊಬೈಲ್ ತುಪ್ಪ ಹಾಜರಿಕ್ಕೆ ಒಂದೊಂದು ಆತನ ರಜೆ ಆತನ ಪೊಕ್ಕಡೆ ಬೇಗ ಲಕ್ಕದಿ. ಒಂಜ ಏನು ಮಾಡಿಬಿಡ ಎಡ್ಡೆ ನಿದ್ರೆ ಅನ್ನಲ್ಲ ಅಥವಾ ಅಂದ ಅಪ್ಪನಿ ಚಳಿಕ್ ಅಂದಿ ಮಲ್ಪ್ಲೆ ಸುಮಸಿಸ್. ಈಗ ಮಲ್ಪ್ಲೆ ಬಕ್ಕ ಬರ್ಪೆ ಅಂತ ಲೇಟ್ ಆದ ಇತ್ತು ಸ್ಟಾರ್ಟ್ ಆಯ್ನತ್ತೆ. ಏನೊಂದು 1 ಗಂಟೆ ಬಿಟ್ಟು ಪಣ 1 ಗಂಟೆ ಪಣ ಏನು ಮಾಡಿದ್ದು ಒರ್ಂಬ ಕಾಲ ಒರಿತೆನ್ಮ ಕಾಲ ನಾನು ಕಾಲೇಜ್ ಒರ್ಂಬ ಕಾಲ ಮುಟ್ಟು ಅಂದು ಬೆಳಿಗ್ಗೆ ಕಾಲೇ ರಜೆ ಇಚ್ಚಾಂಡು ಬೆಳಿಗ್ಗೆ ಬೇಗ ನೋಡುವಾಗ ರಜೆ ಇರಲಿಲ್ಲ. ಅದಕ್ಕೆಲ್ಲ ರೆಡಿ ಮಾಡಿತ್ತು. ರೆಡಿ ಮಾಡಿ ಇಲ್ಲಿ ಮತ್ತೆ ಮೊಬೈಲ್ ನೋಡ್ತೇನೆ, ಮಕ್ಕಳನ್ನು ಎಬ್ಬಿಸ್ಬೇಕಂತ ಮೊಬೈಲ್ ನೋಡ್ತೇನೆ. ನೋಡುವಾಗ ರಜೆ ಇತ್ತು, ಅವ್ರು ಮಲಗಿದ್ದಾರೆ ಮಕ್ಕಳು. ಬೊಕ್ಕ ತೂತು ಜೀ ಬಂಡೇರು ಬಕಿತ್ತೆಂಚೆ ಗೊತ್ತಾಯಿನಿ ಸುಮಸಿಸ್ ರಜೆ ಅಂದು. ಗುಡ್ ನೈಸ್ ಪನ್ನದುಲ್ಲೇರು. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು. ಕೂಲಿ ಬೇಡ ಕಮ್ಮಿ ಅಂడి ಸುಮಸಿಸ್. ಮೊಬೈಲ್ ತುಯ್ಯಾರ ಬಕ್ಕ. ಓಕೆ ಯಾನ್ನ ಪಿದಡ್ನ ಅಂದ ವೆಡ್ಡೆ ನೀರು ಮೊಬೈಲ್ ತುಜಿ ನಿಜಿನ ಪಿದಾಡ್ದವಲ್ಲ ಅರ್ಧ ಸಾದಿದ್ದು ಅರ್ಧ ಸಾದಿಗೆ ಪಿರವೈದು ಲತಿ ಮೊಬೈಲ್ ತುಗಿ ನೆಟ್ಟೆಡ್ಡೆ ನೀ ಬರ್ಸಲತಿ.
ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು. ಬಕ್ಕ ದಾದಿ ತಿಂಡೆ ಸುಮ ಸಿಸ್ ಹುಲಿಬೇನ ಕಮ್ಮಿಂಡೆ ಎಂತ ತಿಂಡಿ ಮಾಡಿದ್ದೀರಾ? ಎಂಕ ಒಂಜಿ ಮದುವೆಗೆ ಪೋಯರೆ ಉಂಡು ಅಂಚೆ ಸ್ಕೂಲಿಗೆ ಪೋದು ಅಂತ ಕೆಲಸ ಮಲ್ತು ಪೋಪಿನಿಂದ ಇತ್ತೆ ಮಲ್ಲಿಜ್ಜಿ ಇತ್ತೆ ಡ್ಯಾನ್ಸ್ ಮಲ್ಪಲೇನಲ್ಲ ಈಗ ಗೆಡ್ಡಾಡು ಮದುವೆಗೆ ಹೋದ್ ಬೇಗ ಬೇಲೆ ಮಲ್ತದ ಒಂಜಿ ಲೈವ್ ಮಲ್ತು ಪೋಲೆ ಮದುವೆಗೆ ಅದೇ ರಜೆ ಕೊರ್ಲೆ ಎಡ್ಡಾಡು ಒಂಜಿ ಈರು ದೇವಡೆ ಕೇಳೋದಿತ್ತಾರ ಅದು ರಜೆ ಕೊರ್ಲೆ ನಿಂದ ಅದೇ ಅಂಚೆ ನಲಿಪ್ಲೆ ನೀನು ನಲಿಪ್ಲೆ ಬರ್ಸೋಗ ತೈ ಇಜ್ಜಿ ಕಮ್ಮಿ ಇಜ್ಜಿ ಬೇನೆ ಇರೇಗ ಒಂಜಿ ಡಾಕ್ಟರ್ ತೋಚ್ಪಾರ ಅಪ್ಪುಜಿ ಸುಮಾಸಿಸ್ ಅವು ಏರು ಸುಬ್ಬ ಎಂಕ ಕೂಲಿ ಓವ್ಲಂದು ಕೂಲಿ ಬೇನೆ ಸೈಸೊಂಡ್ರೆ ಅಪ್ಪುಜಿ ಸತ್ಯ ಎನ್ನೋಡತ್ತೆ ಎಂಕ ಕೂಲಿ ಬೇರೆ ಮಾಡ ಭಯಂಕರ ಎನ್ನ ನಾಲ್ಕುಲಿ ಎತ್ತಾತ ಅಂದು ಕೋಳೆ ನಟ್ಟೊಂದಿತ್ತೆ ಅವೇ ಇನಿ ತಥಾಸ್ತು ಪಂಡೆ ತೋಜೋಡಿ ನಟ್ನಾಗ ಅದೇ ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು. ಮಲ್ಲೆಜ್ಜಿ ಒಡೆಲ್ಲ ಪೋಯರಪ್ಪನಾಗ ಗಡಿಬಿಡಿ ಅಪ್ಪನತಿ ఇప్పుడు ಬಿದಾರ್ದು ಪೋಡು ಬಕ ಈ ಬರ್ಸ ಇತ್ತಂದ ಮದುವೆ ಪೋಪಿನ ಮಾಡೋದು ಅಪ್ಪಡು ಸಾರಿ ಪೂರ ಚಂಡಿ ಅಪ್ಪಡು ಅದೇ ಸಾರಿ ತೊಂದು ಪೋಪಿನ ಮಣ್ಣ ವಿಲಾಸಿನಿ ಬ್ಯೂಟಿ ಲೈಫ್ ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು. ಶನಿವಾರ ಪೋಪೆ ಇನಿ ಮದಿಮೆ ಎಲ್ಲೆ ಪೋಪುಜಿ ಪನ್ನೊಂದುಲ್ಲೇರು ನನ್ನ ಶನಿವಾರ ಪೋಪಿನ ಓಕೆ ಶನಿವಾರ ಪೋಲೆ ಎಲ್ಲಿದ್ದಾನೆ ರಜೆ ಕೂಲಿದೆ ಪರ ಅಂದು ಒಂತೆ ಮಂಡೆ ಬೆಚ್ಚ ಇತ್ತಂಡು ಒಂದು ಆಳತಿ ನಾನು ಅಂತೆ ಬೇಲೆ ಮಲ್ತು ಒಂಜಿ ಲೈವ್ ಮಲ್ತದು ಮದುವೆ ಪೋದು ಗಟ್ಟಿ ಒನಸುಂದು ಬಲಿ ಎಲ್ಲೆ ರಜೆ ಇಜ್ಜಿ ಎಲ್ಲೆ ರಜೆ ಕೊರ ಇಂಚೆನಿತ್ತನೆ ಮೂಜಿ ದಿನ ಎಲ್ಲ ಟುಂಡಿಗೆತೆ ಇಂಚೆನೆ ಇತ್ತನ ಕೊರ್ವೇರು ರಜೆ ಎಂಗಲ ಅಜ್ಜಿಲ್ಲರು 15 ತಾರೀಕು ಬೂತೋಗು ಕೋಲುಂಡು ಆನಿವರ್ಸ ಇಜ್ಜಿದೆ ಅವು ಎಲ್ಲ ಶುಕ್ರವಾರ ಅಂಚೆ ಎಲ್ಲಂಜಿ ಪೋಪುನು ಹಾಸ್ಪಿಟಲ್ ಇದು ಪನೊಂದುಲ್ಲೇರಾ ಓಕೆ ಆತ್ನೆಂಟ ಬೇನೆ ತಿನ್ನೊಚ್ಚಿ ಕೂಲಿ ಬೇನೆ ಪಂಡ ಅಪ್ಪ ಎಂಕ ಸೈಸೊಂಟೇನೆ ಅಪ್ಪಚು ನೆಂಜಿನ ಲವಂಗದ ಎಣ್ಣೆ ಉಂಡತಿ ಅವಿಂಚೂರು ಪರ್ತಿಗೆ ಮುಟ್ಟಾಗ ದೀದ್ ಬಿಡು ಅಡಿ ಕೂಲಿ ಬೇನೆದಡಿ ಒಂದು ಎಡ್ಡೆ ಹಾಪುನ್ಗೆ ಆನ ಬೇತೆ ಹೂವು ಕಡೆಗ್ಲ ತಾಗಿರ ಬಲ್ಲಿ ಲವಂಗದ ಎಣ್ಣೆ ಬೇತೆ ಹೂವು ಕಡೆಗೆ ತಾಗಂಡೆ ಮಸ್ತ್ ಉರಿ ಉಡು ಇಡೀ ಬಿಮ್ಮ ಪುರ ಉರಿದು ಪೋಪುನು ಚೂರು ನಡಿ ತಾಗಂಡೆವ ಬಿಮ್ಮದ ಹಂಚಿ ದೀನಾಗ ಖಾಲಿ ಅವು ಕೂಲಿ ಬೇನೆ ಓಡುಡತ್ತೆ ಅಡೇಗೆ ದಿ ಓಡು ಇಜಿನ ಇಡೀ ಪೂರ ತೂಬತ್ತಿಲ ಕಾಪುನು ಮೋನೆ ಪುರ ವಿಲಾಸಿನಿ ಸಿಸ್, ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಎಂಕಲ ಜಪ್ಪು ಗಂದೆ ಆಪುನಿ ಮರ್ಕ ಸಂಕಡ ಆಪುನು ಅಡೇಗೆ ಜೆತ್ತಂಡಿತ್ತೆ ಅಡೇಗೆ ಸೋಕುದೊಂಜಿ ನಿದ್ರೆ ಬರು ನನ್ನ ಜೋಕುಲಾಕಿ ಮುಕ್ಕ ಹಿಂಗೆ ಜಪ್ಪೆರಾಪು ಯಾಕೆ ಅನ್ನೋ ಲೈವ್ ಮಲ್ಪೆ ತೂಪೆ ಸುಮ್ಮನೆ ಲೈವ್ ಮಲ್ಪುಗ ಬಕ್ಕ ತೂಕದ ಅದನ್ನು ಬೇಲೆ ಮಲ್ಪನ ಜಪ್ಪುನ ತೂಕನ ಉಪ್ಪು ಎಂತ ಆತಂಡು ಕಚಿಪು ತೂಂಡು ಅಂದಾದ ಮಲ್ಪುನು ಮೀನು ಬತ್ತಂಡ ಮೀನು ഇതിന് ദാൽ സാറുണ്ട് ആംലെറ്റ് മീൻ മൽപ്പുന്നു చెప్పులే పనదులేరు అంది చెప్పులే అంది సుమసిస్ ఇత్తేళ్ళతే లైవ్ తీతిరతే ఒడే చెప్పుడు ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್ ವಿಲಾಸಿನಿ ಸಿಸ್. ಇವತ್ತು ವೀಡಿಯೋ ನೋಡ್ತೇನೆ ನಿಮ್ಮದು, ನಾನು ನಿನ್ನೆ ನೋಡಲಿಲ್ಲ, ನೋಡ್ತೇನೆ ಅಂತ ಹೇಳಿದ್ದೇನೆ. ನಿನ್ನೆ ಮತ್ತೆ ಚಾರ್ಜ್ ಇರಲಿಲ್ಲ, ಹಾಗೆ ಸುಮಸಿಸ್ ನಗಾಡ್ತಾ ಇದ್ದಾರೆ. ಸುಮಸಿಸ್ ಇರು ಒಂದು ವೀಡಿಯೋ ಪಾಡ್ದಾರಾ ನೋಟಿಫಿಕೇಶನ್ ದಾಲ ಬೈ ಜಿಂಕ್ ಅಂಚಕ್ಕೆ ನಾನು ವೀಡಿಯೋ ಪಾಡ್ದನ ತೂ ಓಡತ್ತೆ
ಯಾನೊಂಜಿ ಕಟೀಲು ಪೋತಿನ ವೀಡಿಯೋ ಪಾಡ್ದಿಯ ತೂಲೇವೆ ಸುಮಸಿಸ್ ಕಟೀಲಿಗೆ ಒಂಜಿ ಪೋತಿನ ಕೋಡೆ ಕಟೀಲು ಪೋತಿನ ವೀಡಿಯೋ ಪಾಡ್ದೆ ತೂಲೆ. ಓಕೆ ನೋಡಿ ಇವಾಗ ಹೋಗುವಾಗ ನಿಮ್ಮ ವಿಡಿಯೋ ನೋಡಿ ಹೋಗ್ತೇನೆ. ಓಕೆ ಓಕೆ, ನೀವು ನನ್ನ ವಿಡಿಯೋ ನೋಡಿ ನಾನು ನಿಮ್ಮ ವಿಡಿಯೋ. ಆಗ ಯಾರಾದರೂ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ರು ಉಂಟಲ್ಲ ರಪ್ಪ ನಾವು ಅವರ ವಿಡಿಯೋ ನೋಡ್ಬೋದು. ಏಕೆಂದರೆ ಅಲ್ಲಿ ಅವ್ರದ್ದು ಕಮೆಂಟ್ ಇರ್ತದಲ್ಲ, ಅಲ್ಲಿಯೇ ಇದು ಮಾಡಿ ಅವರ ಚಾನಲ್ಗೆ ಹೋಗಿ ಅಲ್ಲಿ ರಪ್ಪ ನೋಡ್ಬೋದು ವಿಡಿಯೋ. ಇಲ್ಲದಿದ್ದರೆ ತುಂಬ ಕಷ್ಟ ಆಗೋದು ಹುಡುಕ್ಲಿಕ್ಕೆ, ಅದು ಎಲ್ಲಿಂಟು ವಿಡಿಯೋ ಅಂತ, ಚಾನಲ್ ಎಲ್ಲಿ ಉಂಟು ಅಂತ ಹುಡುಕ್ಬೇಕು. ಐನು ಡಿಲೀಟ್ ಮಲ್ತೆ ದಾಯಿ, ಐನು ಡಿಲೀಟ್ ಮಲ್ತೀನಿ ಸುಮಸಿಸ್ ದಾದಾಂಡು ಐನು ಓವ್ ಐನು ಡಿಲೀಟ್ ಮಲ್ತಾರೆ ಇದು. ಹ್ಞೂ ಐನ ಹತ್ತು ಬಗ್ ಅವೇನಾ 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 ಅವೇಂತದ್ದು ಅವೇನ ಅವೇನ ಅಂತ ಹೆಂಗೆ ಗೊತ್ತಿದ್ದೆ ನಾನು ಐನಂದೆ ಹಿಂದೆ ಇದು ಸಿಂಪಲ್ ಬಾಯ್ ಇತ್ತು ದೊಡ್ಡ ತೆಲ್ತದ್ದು ಸಾಕಾತು. ಕೋಡೆ ಒಂಜಿ ವೀಡಿಯೋ ಪಾಡ್ನ ಡಿಲೀಟ್ ಮಾಡ್ತೆ ದಾಯಿ ಡಿಲೀಟ್ ಮಾಡ್ತೀನಿ ದಾದಾಣ್ ಬ್ಲಾಕ್ ಬರ್ತನಾ ಅಂದು ಕಾಪಿರೈಟ್ ಬರ್ತಂಡೆ. ಇರಿ ಮದುವೆ ಪೋಪಿನ ಪಾಡಲಿ, ಮದುವೆ ಪೋದು ಅಂತ ವೀಡಿಯೋ ಮಲ್ಪಲೆ ಅವಳು ಬಕ್ಕ ಬತ್ತದ ಪಾಡಲಿ ವೀಡಿಯೋ ಅಂತೆ ಮದುವೆ ಪೋತಿನ ಯಾನೇನಿ ಬರ್ಸೋಗಿ ಮದುವೆ ಪೋಯಿನಿ ಅಂಚಪುರ ಪಾಡಲಿ ಕೊಡೆ ಪತ್ತೊಂದು ಪೋಯೆ ಸೀರೆ ತುತ್ತೊಂದು ಪೋಯೆ ಅವು ಪುರ ಪಾಡಲಿ ಶೋಕಾಪ್ನ ನಪ್ಪಗ ವ್ಯೂಸ್ ಇಜ್ಜಾಂಡು ಸೈಯಡ್ ಪಂದು ಅಂದೆ ಯಾನ್ ಎಂಕ್ ನೋಟಿಫಿಕೇಶನ್ ಬೈಜೀರ್ನ ತೂ ಓಡು ಮದುವೆದ ಮಲ್ಪಲೆ ಒಂಜಿ ವೀಡಿಯೋ ಬೇಗ ಪೋಲೆ ಪಿದಾರ್ದು ಎಂತು ರಜೆ ಆತೀನಿ ಬೇಗ 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 ಬೇಲೆ ಮಲ್ತದು ಬೇಗ ಪಿದಾರ್ದು ಪೋಲೆ ಅವಳಂತೆ ವೀಡಿಯೋ ಮಲ್ಪಲೆ ಬಕೀನ ವಾಯ್ಸ್ ಪಾಡಲೆ ಅಂತೆ ನೀನು ಮದ್ನೆ ಪೋಯೆ ಅಂಚಪ್ರ ಪಾಡಲೆ ಅಪ್ಪಗಂತೆ ನಾಪುಂಡು ತೂಪೇರಿ ನೈಸ್ ಪನೊಂದುಲ್ಲೆ ಸೂಪರ್ ಪನೊಂದುಲ್ಲೇರು. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸುಮ ಸಿಸ್ ಅಂದು ಪನೊಂದುಲ್ಲೇರು. ಪೋಪೆ ಪನೊಂದುಲ್ಲೇರು ಯಾವ್ 1 kg ಡ್ರೀಮ್ ಬಾಯ್ ಬತ್ತೇರು 1 kgದ ಡ್ರೀಮ್ ಬಾಯ್ ಬತ್ತೇರು 1 kg ಸ್ಟೂಡೆಂಟ್ ಡ್ರೀಮ್ ಬಾಯ್ ಮಸ್ತ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಸುಮಾ ಸಿಸ್ ತೆಲ್ತೊಂದುಲ್ಲೇರು ವಿಲಾಸಿನಿ ಸಿಸ್ಟ್ ಸಪೋರ್ಟಿಂಗ್ ಹೇಳಿದ್ದಾರೆ. ಥ್ಯಾಂಕ್ ಯು ಸುಮಾ ಸಿಸ್. ಬೇ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಬೇ ಅವು ಬೇದ ಅದೊಂದು ಬೇ ನಮಸ್ತೆ ಬೇ ನಮಸ್ತೆ ನಿಂಕ ಬರ್ತಾ ಪೂಜಿ ಕಲ್ನ ಸುಮಾ ಸಿಸ್ ಬಾಯ್. ಓಕೆ ಓಕೆ ಸುಮಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಏರ್ಲ ಇಜ್ಜಿರು ಸಂಗೀತ ಅವರೇ ಯಾನ್ ಒರಿಯೆ ಲೈವ್ ಉಡಿಪ್ಪುನು ಸಂಗೀತ ಅವರೇ ಅಂದು ಪ್ರಸಾದನ ಯಾನ್ ಒರಿಯೆ ಲೈವ್ ಉಡಿಪ್ಪುನು ತುಲ್ಲಿ 4 ಜನ ಉಳ್ಳೇರು ಸುಮಾ ಸಿಸ್ ಉಳ್ಳೇರು ಸುಮಾ ಸಿಸ್ ಉಳ್ಳೇರು ಬಕ್ಕ ವಿಲಾಸಿನಿ ಸಿಸ್ ಇದ್ದಾರೆ ಮತ್ತು ಡ್ರೀಮ್ ಬಾಯ್ ಇದ್ದಾರೆ, ಎಲ್ಲರಿದ್ದಾರೆ. ಪ್ರಸಾದ್ ಅವರೇ ಬನ್ನಿ, ನೀವು ಕೂಡ ಬನ್ನಿ. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಸುಮಾ ಸಿಸ್ ತೆಲ್ತೊಂದುಲ್ಲೇರು ವಿಲಾಸಿನಿ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಡ್ರೀಮ್ ಬಾಯ್ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ ಸಿಸ್. ಏರ್ಲ ಇಜ್ಜೇರು ಸಂಗೀತ ಅವರೇ ಅವು ಸಪೋರ್ಟಿಂಗಾ? ಹಾಂ ಹಾಂ ಓಕೆ ಓಕೆ. ಏರ್ಲ ಇಜ್ಜೇರು ಸಂಗೀತ ಅವರೇ ಏರ್ಲ ಇಜ್ಜೇರು ಅಂದು ಯಾರಿಲ್ಲ, ನಾನೊಬ್ಬಳಿರುವುದು. ವಿಲಾಸಿನಿ ಸಿಸ್ ಇದ್ದಾರೆ, ಸುಮಾ ಸಿಸ್ ಇದ್ದಾರೆ, ಮತ್ತು ಡ್ರೀಮ್ ಬಾಯ್ ಇದ್ದಾರೆ, ಮತ್ತು ಈಗ ಸಿಂಪಲ್ ಬಾಯ್ನೇ ಡ್ರೀಮ್ ಬಾಯ್ನ ಇನ್ನೊಂದು ಅವತಾರ ಬರ್ತದೆ ಸಿಂಪಲ್ ಬಾಯ್. ಸುಮಾ ಸಿಸ್ ಪೋಂದುಲ್ಲೇರ್ಗಿ ಸುಮಕ್ಕನ ಬೀಡಿ ಮಾತ್ರ ಸೂಪರ್. ಸುಮಾ ಸಿಸ್ ಪೋಯಿರ್ತೋ ಜೋಡು. ಹಾಯ್ ಡ್ರೀಮ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ ಸಿಸ್.
ಮಾರ್ನಿಂಗ್ ಅಂತ ಹೇಳ್ತಾರೆ. ಸಿಂಪಲ್ ಬಾಯ್ ಎಲ್ಲಿದ್ದೀರಾ? ಸುಮಕ್ಕ ಮದುವೆ ಪೋರೆ ಉಂಡಿಗೆ ಅಂದಿಯೇ, ಸುಮಕ್ಕ ಮದುವೆ ಪೋರೆ ಉಂಡಿಗೆ ಇತ್ತೈ ಕ್ಯಾಪನ್ ನಿಂಗೆ ಮದುವೆಗೆ ಪೋದ್ ಬನ್ನಕ್ಕೆ ಹೋಗಿ ಲಾಗ್ಲ ಮಲ್ತೊಂದು ಬಲ್ಲೆ ವೀಡಿಯೋ ಪೂರ ತೆತ್ತೊಂದು ಬಲ್ಲೆ ಬತ್ತದ ಮೂಲ ವಾಯ್ಸ್ ಪಾಡಲೆ ಬಂದ್ಪಿದೆ ಅಲ್ಲ ಅಪ್ಪ ಎಂಗ್ಳೊಂದು ಮದುವೆ ತುಯ್ಲ ಕಾಪುಜಾ ಪ್ರಸಾದನ್ನ ಈ ಫೋಟೋ ತೆಪ್ಪು ಅವಳು ಏತ್ಲ ಮದುವೆದ ವೀಡಿಯೋ ಮಲ್ಪೊಲೆ ಅತಿ ಪ್ರಸಾದನ್ನ ಇರೆಗೆ ವಿಲಾಸಿನಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು. ಸುಮಕ್ಕ ಪೋಯಿರ್ತೋ ಜೋಡಿ ಪ್ರಸಾದಲ್ಲ ಚಾಪರಿ ಯಾರ ದಾದ ತಿನ್ಯಾರು ಅಂದ ನನ್ನ ಅವು ಒಂಜಿ ಬಾಕಿಂಡು ದಾಯಿ ಮಂಡಿ ವೆಚ್ಚ ಪ್ರಸದನ್ನ ಒಂಜಿ ಲಾಗ್ ಮಲ್ಪ್ಲೇರು ಒತ್ತೊಂದಿ ನಡಿನೊಂಜಿ ಕ್ಯಾಮರಾ ತಿಕ್ಕ ದೀಪುಲಿ ಈರ ಮೊಬೈಲ್ ದೀರ್ಪುಳ್ಳಿ ಅಡಿಗೆ ತನ್ನತಿ ಗ್ಯಾಪ್ ನಾವು ವಿಲಾಸಿನಿ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಜಸೊಂದೆಯ ಚಳಿ ಬಿಡ್ತು ಜಾಂದತೆ ಬರ್ಸೆ ಉಂಡ ಬರ್ಸ ರಜೆ ಕೊಡ್ತೀರಿ ಶಾಲೆಗೆ ಜೆಪ್ಲಿ ಶಾಲೆಯ ರಜೆ. ಅಮ್ಮ ಮಸಾಲೆ ದೋಸೆ ಮಿನಿ ಮಲ್ದೇರ ಪ್ರಸಾದನ್ನ ಮಾತಿಲ್ಲ ಎಂಕ್ ಬಾಜನ ದೆಕ್ಕುನ ಬೇಲೆ ಕೊರ್ಲಿ ಪಂಡೆ ಅವು ಐರೆಗ್ ಆಯ್ಚಿ ಬಾಜನ ದೆಕ್ಕೆ ಇತ್ತೆ ಕ್ಯಾಟ್ರಸ್ ಇಜ್ಜತೆ ಇತ್ತೆಗೆ ಪುನಃ ನೀವು ಹೆಣ್ಮಗು ಲಾಸ್ಟ್ ಆಡಿ ಕ್ಯಾಟ್ರಸ್ ನಾನೇ ಅಪ್ಪಂದು ಗೊತ್ತುಜ್ಜಿ. ವಿಲಾಸಿನಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ನನ್ನ ಬಾಜನ ದೆಕ್ಕರೆ ಅಪ್ಪನ ಗೊತ್ತಿದ್ದೆ ನನ್ನ ಎತ್ತೆ ಬಾರಿ ಕಮ್ಮಿ. ನಾನು ಇಲ್ಲಿ ಅವನು ಎಲ್ಲಿ ಎರೆ ಗೊತ್ತವನು ಇಲ್ಲಿ ಏರವನಿಯೇ ಯಾರು ಬನ್ನಿ ಅವನಿಲ್ಲಿ ಅವನಲ್ಲಿ ಬನ್ನಿ ಅಂಚ ಮಾತಿಲ್ಲ ಕಥೆಯಿಲ್ಲ ಎದುರೆದುರು ಬಂದಾಗ ಎದುರೆದುರು ನಿಂತಾಗ ಅಲ್ಲೇ ಆರಂಭ ಪ್ರೇಮ ಅವಳಲ್ಲಿ ಅವನಲ್ಲಿ ಮಾತಿಲ್ಲ ಕಥೆಯಿಲ್ಲ. ಥ್ಯಾಂಕ್ ಯು ವಿಲಾಸಿನಿ, ಥ್ಯಾಂಕ್ ಯು. ಕತೆ ಇಜ್ಜಂಡಲ ಇಜ್ಜ ಒಂದು ಪ್ರಶ್ನ ಕತೆ ಇಜ್ಜಿ ಕತೆದಾಲ ಇಜ್ಜಿ ಆ ಕತೆ ಈ ಕತೆ ನಡುಟೊಂಜಿ ಹೊಸ ಕತೆ ನನ್ನ ಬರೆಯೋಡು ಕತೆ ಬರೆಯಲು ಪುರ್ಸೊತ್ತಿಜ್ಜಿತ್ತೆ ಮತ್ತೆ ಫುಲ್ ಲೈವ್ ಮಾತುಂಡು ಕತೆ ಮಾತ್ರ ಇಜ್ಜಿ ಅವಂದು ಮಾತುಕತೆ ಪಾತೆರಂಡು ಕತೆ ಇಜ್ಜ ಅವಂದು. ಅಯ್ಯೋ ದೇವಾ ಈಜ್ ಬರ್ಸ ಸಿಂಪಲ್ ಎಲ್ಲಿ ಡ್ರೀಮ್ ಎಲ್ಲಿ ಸಿಂಪಲ್ ಬಾಯ್ ಕೂಡ ಇಲ್ಲ ಡ್ರೀಮ್ ಬಾಯ್ ಕೂಡ ಇಲ್ಲ. ವಿಲಾಸಿನಿ ಸಿಸ್ ಹಾಯ್ ಹೇಳಿ ಹೋದ್ರು. ಗುಡ್ ಸಾಂಗ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಉಂಡು ಓ ಸಾಂಗ್ ಏದ ಅಮ್ಮಯ್ಯ ಎರಡೆಲ್ಲ ಪನಚಿ ಅವು ಬಾಯ್ಡು ಹತ್ತಿರ ಬಂದ್ಬಿನಿ ಪ್ರಸನ್ನ ನಮ್ಮನೆ ಒಂಜಿ ಶುರು ಮಲ್ಪುಂಡು ಕತೆ ಒಂದು ಪುರ ಪದ್ಯ ಪುರ ಎಂಚಾಪುಡು ತುಪಿನಿ ಎರಗ್ಲಿ ಇಷ್ಟ ಆಗ್ಬಿಟ್ಟಿದ್ಯಾ ಅವು ರೈಸ್ ಉಂಡ್ಬೇಕ ಅವು ಪದ್ಯ ರೈಸ್ ವೈರಲ್ ಆಪುಂಡು ಪದ್ಯ ರೆಡ್ ಲೈನ್ ಪಡ್ತೀನಿ ವೈರಲ್ ಆಂಡ ಪಕ್ಕ ಪೂರ ಲೈನ್ ಬರೆಪಿನಿ ಅಂಚ ನನ್ನತ್ತೆ ಪದ್ಯ ಬರೆಯೋಡು ಕುಳ್ಳೋಡು ಒಂದು ನಾನು ಪೂರ ಲೈವ್ ಆಂಡು ವಿಡಿಯೋ ಆಂಡು ಲಾಗ್ ಆಂಡು ನನ್ನ ಪದ್ಯ ಬರೆಯಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು. తెలుతోందిలే ప్రస్తుతాన్ని
మాత్ర ఏడలా పనొచ్చి ఇచ్చి అని ఏడల పనిపించి కాలిಲ್ಲ ఎప్పుడు పనిపిని అని ಎನ್ನ ಬಾಯಿಡ್ ಮಾತ್ರ ಪನ್ಪಿನಿ ಎನ್ನಕ್ಲಿದಾಲ ಒಂದರೆ ಅಪ್ಪುಜಿ ಮಾತ್ರ ಪ್ರಸದಂಡ ಯಾನ್ ಪನೋದು ಪೇರು ಮಾತ್ರ ಕೇನೇರದು ಗೊತ್ತಿಚ್ಚಿ ಬಾಯ್ ಸಿಸ್ ಓಕೆ ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಮತ್ತೆ ಬರ್ತೇನೆ ಲೈವ್ಗೆ ಸಿಸ್ ಅವು ಒಂಜಿ ಬಾಕಿ ಉಂಡಿತ್ತೆ ಪದ್ಯ ಬರೆಪಿನ ಅಂದು ಪ್ರಸದನ ಬಕ್ಕ ದಾದಾರ್ಪುಂಡು ಕುಲೋದಿ ಬರ್ಸಗ್ ಬೀಡಿದ ಇರಪ್ಪಗೆಲ್ಲ ಕಂದಿಜ್ಜಿ ಕಟ್ಟಾರೆ ನಾನೆಲ್ಲ ಅಜ್ಜಿಲ್ಲಡು ಕೋಲುಂಡು ಬಕ್ಕ ಬೂತಗೊಂಡು 5 ಬಕ್ಕ ಕನ್ಕಂದು ಇರಪ್ಪಗೆರೆ ಏತು ಒಂಜಿ ತಿಂಗಳು ಕರಿಂಡು ಇರಪ್ಪಗೆರೆ ಕನಂದೆ ಅಲ್ಲಿ ಬೀಡಿದಾರ ನೆಪ್ಪಿರ ನಿಂಗೆ ನಾನೈತೆ ಒಂಜೊಂಜಿ ದಿನ ಅಂಚಂಚಿ ಪೋನಾಗ ಐಕ್ ನನ್ನ ಸೋಮವಾರ ದಿಂಚ ಇರಪ್ಪಗೆರೆ ನೋಡು ಬಕ್ಕ ಸೂಪುಡು ಮೊಬೈಲ್ ದಿದ್ದು ಸಪೋರ್ಟ್ ಮಾತಿರಲ್ಲ ಲೈವ್ಗೆ ಸಪೋರ್ಟ್ ಎಲ್ಲರಿಗೂ ಕೂಡ ಮತ್ತೆ ಬನ್ನಿ ನನ್ನ ಲೈವಿಗೆ ವಿಲಾಸಿನಿಯವರೇ ಪನೊಂದುಲ್ಲೇರು ವಿಲಾಸಿನಿ ಸಿಸ್ ಹೋದ್ರು ಕಾಣಬೇಕು ವಿಲಾಸಿನಿ ಸಿಸ್ ಪೋಯಿರ ಅಂದಿಯೇ ಈ ಲೈವ್ ಮಲ್ತಾರೆ ಪ್ರಸದಣ್ಣ ಹೆಂಗೆ ನೋಟಿಫಿಕೇಶನ್ ಬರ್ಪುಜಿ ನಾನು ವೀಡಿಯೋ ತೂತೇರಿ ಒಂಜಿ ವೀಡಿಯೋ ಪಾಡಲಿ ವೀಡಿಯೋ ಅನ್ನೋದು ತೂಕ ನಮ್ಮ ಹೆಂಗೆ ನೋಟಿಫಿಕೇಶನೇ ಬರ್ಪುಜಿ ಎಷ್ಟು ಗಂಟೆಗೆ ಲೈವ್ ಮಾಡೋದು ನೀವು ಪ್ರಸದಣ್ಣ ಇಜ್ಜ ಬಗೆಂಗಿನೇ ಬನ್ನಿ ಅವ್ರು ಪಾಡ್ನಿ ಬನ್ನಿಂದು ಪೊಕ್ಕಡೆ ಪನ್ನಿ ನಾವೇನು ಪ್ರಸ್ತುತ ಲೈವ್ ಸ್ಟಾರ್ಟ್ ಮಾಡ್ತೀರಾ ತಾನೇ ಬರ್ಪುಜಿ ಹೆಂಗೆ ನೋಟಿಫಿಕೇಶನು ಏನು ಪಕ್ಕ ದಾದ ತಿಂದರೆ ಮಲ್ತೀರಿ ಅಮ್ಮ ಸ್ಪೆಷಲ್ ದಾದ ಮಲ್ದೇರಿ ಈಗ ನನ್ನೆಲ್ಲ ಅಕ್ಕದ ಜರಿ ಎಂಚ ಗೊತ್ತಾ ಅಪ್ಪನಿರೆ ಗತೆ ಪ್ರಸ್ತುತ ನೀರು ಒರಿಯೇ ಮಗೇನಾ ಅಕ್ಕನ ಕುಳುಲ್ಲೇರಾ ಲಕ್ಕಿ ಹೇಳತ್ತ ಗೊತ್ತಾಪಿನಿ ಅವೇ ಯಾರನ್ನು ನೋವೆ ಲಕ್ಕಿ ಹೇಳತ್ತ ಗೊತ್ತಾಪಿನಿ ಯಾನ್ಕೆ ನಮ್ಮ ತಿಂದ್ರೆ ಮಲ್ದೇರ ಪುದರ್ಕೇನುಗ ತಿಂದ್ರದ ನೆನ್ನು ನೀರು ಲಕ್ಕದಿನ ಇದ್ದಿರ ಒಡೆ ಪುದರ್ಕೇನು ಯಾನ್ಲ ಮೆಗ್ದಿಲ್ಲ ಮೆಗ್ದಿ ಮದ್ಮೆ ಆತನೇ ಮೆಗ್ದಿಗೆ ಪ್ರಸದನ್ನ ಇಚ್ಚಿ ದಾದಿ ಕಲ್ತೊಂದುಲ್ಲೇರೆ ಇರು ಶೆಟ್ರ ಪ್ರಸದನ್ನ ಶೆಟ್ರನ ಕ್ಲಿನಿಕಲು ವಿಶ್ವಕರ್ಮ ಚೆನ್ನಾಗಿ ಕಲ್ತೊಂದುಲ್ಲೇನೆ ಮೆಗ್ದಿ ಕಾಲೇಜಾ ഞാൻ ಪೂಜಾರ್ಲಾಂಡ್ ഞാನಿತ್ತು ನೈಕೇನು ಅವು ಗೊತ್ತಾಣ ಆಚರಣೆಗಳೊಂದು ಪೂಜಾರ್ಲಾಂಡ್ ഞാನಿತ್ತು ಲೈಕ್ ಪೊಣ್ಣುಂಡಕ್ಕೆ ಅದು ಬೇಲೆ ಪೋಪಲು ಬಾಂಗಲೇರು ಓಕೆ ಅಂಚೆ ನೀರು ಬಂಗಾರದ ಬೇಲೆ ಮಲ್ಪೊಚ್ಚ ಆಚಾರ್ಲಾಂಡ ನೀರು ಫೋಟೋ ತಿಪ್ಪು ನಾವು ಬ್ಯಾಂಕ್ಡಾ ಓಕೆ
ಏಲ ಇಜ್ಜೇರಿ ಸಂಗೀತ ಅವ್ರು ಯಾನು ಒರಿಯ ಲೈವ್ಡ್ ಅಂದು ಇತ್ತೇರು ಒರಿಯ ಫುಲ್ ಲೈವ್ಡ್ ಅಶು ಬರ್ತೀರ ಹಾಯ್ ಗುಡ್ ಮಾರ್ನಿಂಗ್ ಅಶು ಅವರೇ ವೆಲ್ಕಮ್ ಟು ಮೈ ಲೈವ್ ಅಲ್ಲೇ ಅಶು ಬರ್ತೀರಿ ಅಶು ಅವರೇ ಕಾಫಿ ಆಯಿತಾ ಲೈಕ್ ಕೊಟ್ಟೆ ಥ್ಯಾಂಕ್ ಯು ಅಶು ಅವರೇ ಥ್ಯಾಂಕ್ ಯು ಕಾಫಿ ಆಯಿತಾ ಟೀ ಆಯಿತಾ ಎಂತ ಕುಡಿದ್ರಿ ಮತ್ತು ಎಂತ ತಿಂಡಿ ತಿಂದ್ರಿ ಆಯಿತು ನಿಮ್ದಾಯ್ತು ನಂದಾಗಿದೆ ನನಗೆ ದೋಸೆ ಇವತ್ತು ದೋಸೆ ನೀರು ದೋಸೆ ಥ್ಯಾಂಕ್ ಯು ಅಶು ಅವರೇ ಅಂತ ಹೇಳ್ತಾ ಇದ್ದಾರೆ ಪ್ರಸಾದ್ ಅವರು ನೋಡಿ ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ ಮತ್ತು ರಿಟರ್ನ್ ಗಿಫ್ಟ್ ಕೊಡ್ತಾರೆ ಅವರು ನಿಮಗೆ ಖಾರ ಪೊಂಗಲ್ ವಾವ್ ಸೂಪರ್ ನನಗೆ ಮಸಾಲೆ ದೋಸೆ ಲಕ್ಕದಿನ ಹೆಜ್ಜಿಗೆ ಅಂಜು ಕೂಡ ಮಸಾಲೆ ದೋಸೆ ಕುಲ್ದಿನ ನಿಮಗೆ ಇವತ್ತು ಪ್ರಸಾದಣ್ಣನ ಮನೆಗೆ ಎಲ್ಲರೂ ಹೋಗುವ ಅಲ್ಲಿ ಮಸಾಲೆ ದೋಸೆ ಉಂಟಂತೆ ಪ್ರಸಾದ್ ಅವರೇ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಅಶು ಪ್ರಸಾದನ್ನೇ ತಿಳ್ಕೊಗಲಿರು ತೂದು ಬರ್ತೀನಾ ಮಸಾಲೆ ದೋಸೆ ಅಂದು ഞാൻ ಮಸಾಲೆ ದೋಸೆ ಎನ್ನದು ತಿಂದಿಲ್ಲ ಅಳ್ಳೆ ಪ್ರಸಾದಲ್ಲ ಮಸಾಲೆ ದೋಸೆ ಬಂದಾಗ ಮಸಾಲೆ ದೋಸೆ ಮಲ್ಲ ಹೋಟೆಲ್ ಬಂದು ಮಸಾಲೆ ದೋಸೆ ಬರ್ಕೊಂಡು ತಿಂದಾಳೆ ಬನ್ನಿ ಎಲ್ಲರೂ ಪ್ರಸಾದ್ ಅವರ ಮನೆಯಲ್ಲಿ ಮಸಾಲೆ ದೋಸೆ ಉಂಟಂತೆ ಹೋಗಿ ತಿಂದುಕೊಂಡು ಬರುವ ಪ್ರಸಾದ್ ಅಣ್ಣ ಈಗ ನಾವು ವೀಡಿಯೋ ಮಲ್ದಿತ್ತಾರತ್ತೆ ಅవి కొంచెం ಸಾಂಗ್ ಪಾಡ್ದಾರತ್ತೆ ಸಾಂಗ್ನ ಡಿಸ್ಕ್ರಿಪ್ಷನ್ ಎಂಚ ಪಾಡ್ನಿ ಅವು ಆಯ್ತಾ ಪುದಾರನ್ನು ಪಾಡ್ಬಾರದೆ ಕೊಂచెం ಬಾಕ್ಸ್ ಎಲ್ಲ ಕೈತ ಒಂದು ಬರ್ಪಣತೆ ಆಯ್ತಾ ಪುದಾರ್ಲ ಆಯ್ತು ಒಂದು ಚಿತ್ರಲ್ಲ ಪೆಪ್ಪರ್ ದೋಸೆ ತಿಂತಾರೆ ಪೆಪ್ಪರ್ ದೋಸೆ ತಿಂತೆ ನೀರುಳ್ಳಿ ದೋಸೆ ತಿಂತೆ ಉತ್ತಪ್ಪ ತಿಂತೆ ಬಕ್ಕ ಸಜ್ಜಿಗೆ ದೋಸೆ ತಿಂತೆ ಮೈದಾ ದೋಸೆ ತಿಂತೆ ಹೋಗು ಪೂರ ತಿಂತೆ ಜಿಕೆಯಲ್ಲಿ ಇರು ರಸದಲ್ಲ ಮಾತ ದೋಸೆ ತಿಂತೆ ಮಸಾಲೆ ದೋಸೆ ತಿಂತೆ ತುಪ್ಪ ದೋಸೆ ತಿಂತೆ ಸಾದಾ ದೋಸೆ ತಿಂತೆ ಬಕ್ಕ ಪನ್ನೀರ್ ದೋಸೆ ತಿಂತೆ ಪನ್ನೀರ್ ದೋಸೆ ಮಸ್ತ್ ಲಾಯ್ಕ್ ಆಪುನಿ ಪ್ರಸಾದಲ್ಲ ಮಸ್ತ್ ಲಾಯ್ಕ್ ಆಪುನಿ ತಿನ್ಕ ಪಾಪು ನಾವು ದೋಸೆಗೆ ಪನ್ನೀರ ಮಸಾಲೆ ಪಾಡ್ದು ಪನ್ನೀರ್ ಒಂದು ಮಂತ್ ಪಾಡ್ದು ಮಸ್ತ್ ಶೋಕ್ ಆಪು ಸಾಂಗ್ ಅಂದಿ ಅವು ಮ್ಯೂಸಿಕ್ ಪಾಡ್ನದೆ ವೀಡಿಯೋಗೆ ಮ್ಯೂಸಿಕ್ ಪಾಡುವರತ್ತೆ ಒಂದು ಇಂಗ್ಲೀಷ್ ಮ್ಯೂಸಿಕ್ ಪಾಡ್ಯಾರಲ್ಲ ಅವೇನು ನಮ್ಮ ಡಿಸ್ಕ್ರಿಪ್ಷನ್ ಎಂಚ ಪಾಡ್ನು ಅಯ್ಯೋ ಈ ವೀಡಿಯೋ ಪಾಡ್ದಿರತ್ತೆ ಕೊಂಚ ಮ್ಯೂಸಿಕ್ ಪಾಡ್ದು ಜರೇ ಅವೆ ನಮ್ಮ ಡಿಸ್ಕ್ರಿಪ್ಷನ್ ಪಡೋಡತ್ತೆ ನಮ್ಮ ಮಕ್ಕಳ ಮ್ಯೂಸಿಕ್ ಪಾಡ್ದು ಅಂದರೆ ಓ ಸಿಂಗರ್ನ ಅವಿನ ಎಂಚ ಪಾಡ್ನು ಕೇನಿ ಕಾಪಿ ಮಲ್ತು ಪಾಡ್ನ ಒಲ್ತು ಕಾಪಿ ಮಲ್ಪುನ ಒಬ್ಬರು ಗೊತ್ತು ಜಿಂಗ ಇಕ್ಕೇನಿ ಯಾನ್ ಪಾಡ್ರೆ ಪಪ್ಪ ಖಾಲಿ ಪುದರ್ಲ ಒಂದಿಲ್ಲ ಬರ್ಪುನ್ ಖಾಲಿ ನಮ್ಮ ವೀಡಿಯೋದ ಡಿಸ್ಕ್ರಿಪ್ಷನ್ ಪಾಡು ಜನ ನಮ್ಮ ಮಕ್ಕಳ ಸಾಂಗನ್ನು ಪಾಡಿ ಅಂತ ತನ ಹೊಂತದ ನನಗೆ ಯಾಕೆ ಈ ಅಂತನ ಏ ಹುಡುಗಿ ಒಮ್ಮೆ ತಿರುಗಿ ನೋಡು ನನ್ನನೇ ನೀನೆಂದು ನಂಗೆ ಜ್ಞಾನ ಪಾಡ್ದೀನಿ ಯೂಟ್ಯೂಬ್ ಲೈಬ್ರರಿಡ್ ಸಾಂಗ್ ಅಂದ ಅవి ಲೈಬ್ರರಿ ಎಂಚ ಒಂದು ಮಲ್ಪುನು ಎಂಚ ಸರ್ಚ್ ಮಲ್ಪುನು ಅದು ಬೇತೆ ಆ್ಯಪ್ ಡೌನ್ಲೋಡ್ ಮಲ್ಪಾರ ಉಂಡೆ ಲೈಬ್ರರಿಗೆ ಆಯ್ಕೆ ಪಾಡೋಡು ಬಂದು ಇಜ್ಜ ಹಾಂ ಕಾಪಿರೈಟ್ ಬರ್ಪುಜಿ ಅದು ನಮ್ಮ ಇನ್ಶಾರ್ಟ್ ಉಂಡತೆ ಪದ್ಯ ವ್ಲಾಗ್ ಮ್ಯೂಸಿಕ್ ಪೂರ ಅವೇನು ಪೂರ ಪಾಡುವತ್ತೆ ಐಟ್ ಬರ್ಪುಜ ಕಾಪಿರೈಟ್ ಬರ್ಪುಜ ಓಕೆ ಅಚ್ಚನ ಮಲ್ಲೆ ಜತಿ ನಾನು ಕಾಪಿರೈಟ್ ಬರ್ಪುಣ ಅಂದು ಪೋಡಿದಕ್ಕೇನು ಕೆಲವೊಂದು ಪಾಡ್ದೈತೆ ನಾನು ಅಂಚ
ಇತ್ತೆ ಓ ಪಾಡೆಲ್ಲ ಪೊಡಿಗೆ ಅಪ್ಪ ಇತ್ತೆ ತಮ್ಮನೇ ಇಲ್ಲ ಪಾಡ್ನಲ್ಲ ಬರ್ಪುಣ್ಗೆ ಗೂಗಲ್ದು ಫೋಟೋ ಎತ್ತದು ಪಾಡ್ನಲ್ಲ ಒಂದು ಬರ್ಪುಣ್ಗೆ ಕಾಪಿರೈಟ್ ಬರ್ಪುಣ್ಗೆ ಇಂಚಿನ ನಿಂಗು ಇನ್ ಶಾರ್ಟಡ್ ಸಾಂಗ್ಗೆ ಕಾಪಿರೈಟ್ ಬರ್ಪುಂಡು ಅಂದೆ ಯಾನ್ ಇನ್ ಶಾರ್ಟ್ದ ಪಾಡ್ನಿ ಸಾಂಗ್ ಇನ್ ಶಾರ್ಟ್ದ ಮ್ಯೂಸಿಕ್ ಉಂಡತೆ ಅವು ಪಾಡ್ನಿ ಐಕ್ ಬರ್ಪುಣಾ ಇಂಕ ಲೈಬ್ರರಿದು ಪಾಡ್ರೆ ಗೊತ್ತುಜ್ಜಿ ಐತೆ ಯಾನು ಇನ್ ಶಾರ್ಟೆಡ್ ವೀಡಿಯೋ ಮಲ್ಪುನತೆ ಆಯ್ಕೆ ಇನ್ ಶಾರ್ಟ್ ತಾನೆ ಯೂಟ್ಯೂಬ್ ಲೈಬ್ರರಿ ಎಂಚದೆ ಇಪ್ಪುನ ಅಂದ್ ಗೊತ್ತಾಗುತ್ತೆ ಇಲ್ಲಿ ಗೂಗಲ್ ಪೋದು ಯೂಟ್ಯೂಬ್ ಬೊಕ್ಕ ಆಲ್ ಮಸ್ತ್ ಮ್ಯೂಸಿಕ್ ಇಟ್ಕೊಳತ್ತೆ ನೀವು ಡೌನ್ಲೋಡ್ ಮಲ್ತು ಪಾಡಲಿ ಓಕೆ ಓಕೆ ಈಗ ಗೂಗಲ್ ಪೋದು ಯೂಟ್ಯೂಬ್ ಲೈಬ್ರರಿ ಓಪನ್ ಮಾಡ್ಕೊಳತ್ತೆ ಓಕೆ ಓಕೆ ಇತ್ತೆ ಇನ್ ಶಾರ್ಟ್ ಪೂರ ಪಾಡ್ದೈತೆ ಈಗ ಬರುವ ಕಾಪಿರೈಟ್ ಕೆಲವು ಪಾಡ್ದೆ ಇನ್ ಶಾರ್ಟ್ದ ಕೂಡ ಇತ್ತು ವೀಡಿಯೋ ಅಪ್ಲೋಡ್ ಬಂದಾಗ ದೆಪ್ಪರೆ ಹಾಪುಂಡೆ ಸಾಂಗ್ ಇಚ್ಛತೆ വന്നിട്ട് റിസ്ട്രിക്ഷൻ തന്നെ പറയുന്നുണ്ട് ಕೈಯಲ್ಲಿ ಪನ್ಲಕ್ಕನೆ ಮಲ್ಪೆ ಯೂಟ್ಯೂಬ್ ಪೋದು ಗೂಗಲ್ ಪೋದು ಲೈಬ್ರರಿ ಪೋದು ಅವರು ಓಪನ್ ಇಲ್ಲ ಆಲ್ ಮಸ್ತ್ ಮ್ಯೂಸಿಕ್ ಕೊಡತ್ತೆ ಡೌನ್ಲೋಡ್ ಮಾಡ್ಕೊಡತ್ತೆ ಕಾಪಿರೈಟ್ ಬರ್ತಾನೆ ವೈಟ್ ಸ್ಟುಡಿಯೋ ಗೊತ್ತಪ್ಪ ನಂದು ಅವು ಇತ್ತಲೆ ಬೈಜಿದಲ್ಲ ಸಾಂಗ್ ಯೂಸ್ ಮಾಡಿದೆ ಬೈಜಿ ಮಕ್ಕ ನಮ್ಮ ತುಳು ಪದ್ಯ ತುಳು ಸಾಂಗ್ ಉಂಡತೆ ಅವೇನು ಯೂಸ್ ಮಾಡ್ಬಾರ ಬಲ್ಯ ಐತೆ ನಮ್ಮ ಬಿನ್ನೇರು ಬೈದಿನ ಗೌಜಿ ಅವು ಪೂರ ಕೆಲವು ಸಾಂಗ್ಸ್ ಉಂಡತೆ ಅವೇನು ಪೂರ ಯೂಸ್ ಮಾಡ್ಕೊಲಿಯ ಬಲ್ಯ ವೀಡಿಯೋಗು ಅಣ್ಣಂದು ಒಂದು ಮಲ್ತಂಡ ಕಾಪಿರೈಟ್ ಬರ್ತಾನೆ ಅವಳು ಮ್ಯೂಟ್ ಮಲ್ಪೊಲೆ ಅದೇ ನಮಗೆ ಸ್ಟ್ರೈಕ್ ಬರ್ತಾನೆ ದಾಲ ಮಲ್ಪಾರೆ ಅಪ್ಪ ಜೊತೆ ಅವು ಗೊತ್ತು ಅವು ಮ್ಯೂಟ್ ಮಾಡ್ಬೇರೆ ಗೊತ್ತುಂಡು ಸಾಂಗ್ಸ್ ಕಾಪಿರೈಟ್ ಬರ್ತಾನೆ ಅವಾಗ ನಮ್ಮ ಖಾಲಿ ಒರಿಜಿನಲ್ ವಾಯ್ಸ್ ತಿಕ್ಕೊಂಡು ಇದನ್ನ ಖಾಲಿ ನೆಟ್ ಅವು ಗೊತ್ತುಂಡು ತುಳು ಸಾಂಗ್ ಕೆಲವು ಕಾಪಿರೈಟ್ ಬರ್ಕೊಂಡು ಕನಗುಂಡೆ ನಾನು ಮಾಡಿ ಬಿನ್ನೇರು ಬೈದಿನಿ ಅಂತ ಪಾಡ್ದಿತ್ತೆ ಬೈಜಿದಲ್ಲ నాకు ಹೊರರಾಕುಲು ಪನಂದೆನೆ ಮೇಲ್ ಕಡೆ ಪುರ್ವೇರಿ ನಮ್ಮದಾದ ಮಿಸ್ಟೇಕ್ ಆತ ನನಗೆ ಗೊತ್ತಾಪುಜಿ ಪನಂದೆನೆ ಚಾನಲ್ ದಿಪ್ಪಿರ ಅವೇ ಪೊಡಿಗೆ ಆಪಿ ವಿಡಿಯೋ ಮಲ್ತೊಂದು ಪೋಪ ಮಲ್ತಿ ಪಕ್ಕ ಪೊಡಿಗೆಲ್ಲ ಥ್ಯಾಂಕ್ ಯು ಪ್ರಸಾದನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಂಚದಾಲ ಆಪುಜಿ ಪನದು ಅಂಚದಾಲ ಐಜಿದೆ ಅವು ಇಜಿ ನಾನು ಒಂದು ಚಾನಲ್ದು ಅಪಗದ ಒಂದು ಚಾನಲ್ ಪೋತಿನತ್ತೆ ಅವು ಬಿಗ್ ಬಾಸ್ ಪಾಡ್ನೆ
ಅವೇ ಪೊಡಿಗೆ ನೀತು ಮುಟ್ಟ ಬರ್ತದೆ ದಾಲ ಒಂಚೂರು ಹೆಚ್ಚಿಗೆ ಮೇಳೆಲ್ಲ ಮಸ್ತ್ ಉಂಡು ಆಪುಂಡು ಬಕ್ಕ ನಾನು ಪೋಂಡ ಮೀನಿ ನನ್ನ ಚಾನಲ್ ಇಜ್ಜಿ ನಾನು ಇಲ್ಲ ಬನ್ನಿ ಪದೇ ಕುಲೋಂಡು ಬೀಡಿ ಕಟ್ಟೋದು ಬಕ್ಕ ನೆಕ್ ಬಂಗ ಮರ ಎಲ್ಲ ಒಂದಿ ಬೂರು ಒಂದು ಭತ್ತದ ನಡುಟು ತಿಕ್ಕೊಳ್ಲಕ್ಕಾತು ನಂಚ ಥ್ಯಾಂಕ್ ಯು ಪ್ರಸನ್ನ ಥ್ಯಾಂಕ್ ಯು. ಮಂಚದಾಳ ಮಲ್ತಡ ಬನಲೆದ ಒಂದಿ ಕೊರಲೆ ಮನಲೆ ಎರೆ ಕೊರ್ಪಿನಿ ಮನಲೆಲ್ಲ ವೈಟಿನ ಆಗ್ಬೋದು ಕೊರೋಣ ಮನಲೆ ಆಯ್ತು ಕಡೆ ಜನ ಕೊರ್ತು ಅಯ್ಯೋ ದೇವ ಕೊರ್ರೆ ಕೊರೊಲಿಯೇ ನಾನೊಂದು ಏರ್ಪೋಪಿನಿ எங்களை மணல் வரியாடு kakakku lihat badmin aku pura music pura dayo ni ad bal play badmin ad bal tipatike namaku copyright barpina ti apura anchop per ballate ola ad bal play enchala mal play పందిస్తుందంటే ఏతు షೋ కాపడు వీడియೋ తే ಏತ್ ಸೊಕ್ಸೊಕ್ದ ಪದ್ಯ ಬಾರ್ದು ವೀಡಿಯೋ ಪಾಡ್ದು ಇರತ್ತೆ ಮುಂದೆ ನಮಗೆ ಕೆಲವೊಂದು ಸಲ ವೀಡಿಯೋ ಇರತ್ತೆ ಆ ಪದ್ಯನ ಕಟ್ ಮಲ್ಪಿರ್ಲತ್ತೆ ನಮ್ಮ ಎಲ್ಲ ಒಂದು ಫಂಕ್ಷನ್ ಪೋಯಡ್ ಅವಳು ಹಿಂದಿ ಪದ್ಯ ಅವು ಪದ್ಯ ಪೂರ ದೀಪ ಇರತ್ತೆ ಅವೇನು ಕಟ್ ಮಲ್ತು ಪಾಡಿಲ್ಲತ್ತು ಎಂಚ ಮಲ್ಪುಲ ಅಂದ್ ಮಂಡೆಗಿಲ್ಲ ಪೋಪು ಜೋರಾರ ಪೂರ ವೀಡಿಯೋ ಆಲ ಇಲ್ಲ ಕಾಪುಂಡವಳು ನನ್ನ ಮಗ ವೈಟಿ ಆಫೀಸ್ ಓಲುಂಟು ನನ್ನ ಪಕ್ಕನ ವೈಟಿ ಆಫೀಸ್ ಓಲುಂಡೆ ಊರೆಲ್ಲ ವೀಡಿಯೋ ಮಲ್ಪೇರು ವೈಟಿನ ಬೇಲೆ ಅಲ್ಪೇರು ವೈಟಿ ಆಫೀಸ್ ಓಲುಂಡು ಇರೇ ಗೊತ್ತು ನಮ್ಮ ಸತ್ಯ ನಮ್ಮ ಮಾತಿರಲ್ಲ ಇಲ್ಲಿ ಆಡೋದು ಕೂಡ ವೈಟಿ ಆಫೀಸ್ ಅದೇ ತಿಕ್ಕು ಸರ್ಚ್ ಮಾಡ್ತಿಲ್ಲ ಓಲುಂಡು ಅಂದ ನಮಗೆ ಗೊತ್ತು ಕೊಡತ್ತ ಆತ ಜನ ಏತು ಜನ ಇಜ್ಜೇರು ವೈಟ್ ಇರತಿ ಆತ ಜನ ಎಂಚ ಹ್ಯಾಂಡಲ್ ಮಲ್ಪೇರು ಮಾತಾತಿ ನಮ್ಮ ಪಾಡೆ ವೀಡಿಯೋ ಗೊತ್ತಾಪುಣಕ್ಲೆ ಈಗ ಅವೇನು ಕಾಪಿ ರೈಟ್ ಮಲ್ಪೇರು ಕಾಪಿ ಸ್ಟೈಲ್ ಖುಷಿ ಎಂಚಿ ನಮಗೊಂದು ಸಿಸ್ಟಮ್ ಕುಲೊಂದಿ ನಡಿನೇ ಎಂಚ ಹ್ಯಾಂಡಲ್ ಮಲ್ಪೇರು ಮಾತೇರ್ನತಿ ನಮಗೆ ಕೊಂಚ ವೀಡಿಯೋನೇ ಒಂದು ಮಲ್ಪೇರೆ ಆಪುಜಿ ಮೂಲು ಸರಿಗೆ ಮಲ್ತು ಪಾಡ್ರೆ ಆಪುಜಿ ಭಾರಿ ಬಂಗ ಆಪು ಕ್ಯಾಂಡಿ ಕ್ರಷ್ ಸೇರಿಸಿ ವೈಟಿ ಆಫೀಸ್ ನಾಡ್ಗ ವೈಟಿ ಆಫೀಸ್ ನಾನು ಅವೇ ಬೇಲೆ ಪ್ರಶ್ನೆ ಅಲ್ಲ ನಾನು ವೈಟಿ ಆಫೀಸ್ ನಾಡೋದು ಬೋಪಿನಿ ಕುಡ್ಲೊಂಜಿ ವೈಟಿ ಆಫೀಸ್ ಮಲ್ಪರೆ ಬಲ್ಲಿತ್ತಲ್ಲ ಅತಿ ನಮ್ಮ ದಾಲೊಂಜಿ ಪ್ರಾಬ್ಲಮ್ ಆಡ ಹೋದವಳು ಪಾತೇರಿದು ಬೈದವಳು ಅತಿ ಇದು ಏರ್ಟೆಲ್ ಅವು ಒಂದು ಪುರ ಒಪ್ಪುಜ ಅಂಚಿನಂಜಿ ಕುಡ್ಲಡ್ ವೈಟಿ ಆಫೀಸ್ ಬಂದು ಮಲ್ತೇಡ ನಮಗೆ ಸುಲಭ ಆಪುಜಿ ಪ್ರಸದನ್ನ ಅಂಚಿನೊಂಜಿ ಕಾರ್ಕಳದ ಅಂಚಿ ಒಂಜಿ ಮಲ್ತೇರಡ ಅಲ್ಪ ಒಂಜಿ ಮಲ್ತೇರಡ ಅತಿ ದಾಲೊಂಜಿ ಪ್ರಾಬ್ಲಮ್ ಇತ್ತಲ್ಲ ರಪ್ಪ ಪದಂ ಪೋಲಿ ಒಂದು ಕೂಡ ಆಗ್ಲಿಗೆ ಅಪೀಲ್ ಮಲ್ಪೋಡು ಅವು ಪೂರ ಮಲ್ತಂಡಲ್ಲ ಅಕ್ಕಳಿಗೆ ಏನು ಜೇರು ಅಂಚ ಪೂರ ಒಪ್ಪುಡು ಅತಿ ನಮ್ಮನೆ ಒಂಜಿ ನಮ್ಮ ಮಸಾಲೆ ದೋಸೆ ಮಲ್ಪೋಲಿ ಕುಲೊಂದು ಬಕೋಲ ಬಂದು ನಮ್ಮಡ ಅತ್ತಿ ವೈಟ್ ಆಫೀಸ್ ಮಾಡ್ತದೆ ಅಟಿಲ್ ಮಾಡ್ತದೆ ಅದು ಅನ್ಬಿಟ್ಟು ಬಚ್ಚಿನಾಗ್ಲಿ ಹೊರಸ್ಕೊಡ್ತೀನ ಅಟಿಲ್ ಮಲ್ಪಕ್ಕೆ ತಾಲೆ ತಿನ್ಪಿನಕ್ಕೂ ಏರಿದ್ದು ಬೋಡವು ಇದೆ ಅಟಿಲ್ ಮಲ್ತು ಮಾಡುವೆ ಎಡ್ಡೆ ಚೆಂದ ಬಂದು ಪೋಯ್ ಡೋಲ್ ಪೂರ ಓರಿವು ಸಂಗೀತ ವೈಟಿ ಆಫೀಸ್ ಒಂದು ಸಂಗೀತ ವೈಟಿ ಆಫೀಸ್ ಮಲ್ಪಗ ಪ್ರಸಾದನ್ನೇ ಕುಲ್ಲೇರೆ ಇರು ಕುಲ್ಲೇರೆ ಅವೇ ಅವಳು
ಇರೆಗೆಂತು ಇರೆ ಬೇಲೆ ಬೋಡತ್ತ ಯಾನೊಂದು ಆಫೀಸ್ ಮಲ್ಪ ಇರ್ಕುಲ್ಲೆ ಮಕ್ಕ ವೈಟಿದ ಇವತ್ತು ಐಕ್ಲ ಕಾಪಿ ರೇಟ್ ಸ್ಟ್ರೈಕ್ ಕಂಜಡೆ ಯಾವ ಎಲ್ಲ ಆಫೀಸ್ ನೇರು பண்ணிருக்கலே மல்பெற அந்த போல் ಬೇಲೆಗೆ ಇನಿ ಬೇಲೆಗೆ ಜನ ಲೆಪ್ಪುಗ ಬೇಲೆಗೆ ಜನ ಲೆಪ್ಪುಗ ಅದೊಂದು ಕ್ಯಾಟ್ರಿಗೆ ಮಲ್ಪೊಲಿ ನಮಗೆ ಯಾನ ಮ್ಯಾನೇಜರ್ ಈರ್ ಮ್ಯಾನೇಜರ್ ಆವಾ ಯಾನ ಅಟಿಲ್ ಮಲ್ಪ ನಾಲ್ ತಿನ್ಬಿರ ಕೊಲೇರ್ ಬರೋಚ್ಚ ತಿನ್ಬಿರ ಒಂಜಿ ದಿನ ಉಂಟು ಆಟಿಲ್ ಮಲ್ತು ಮಲ್ತು ಇದು ಕೆಳಗಿದೆಯಲ್ಲ ನಾವು ನಮ್ಮ ಮ್ಯಾನೇಜರ್ಲ ಆಟಿಲ್ ದಾಕಲ್ಲ ಸಿಸ್ ಗುಡ್ ಮಾರ್ನಿಂಗ್ ಪ್ರೀತಿ ಸಿಸ್ಟರ್ ವೆಲ್ಕಮ್ ಟು ಮೈ ಲೈಫ್ ಪ್ರೀತಿ ಸಿಸ್ ಇಂತ ಹೇಳಿದೆ ಕುಡ್ಲಡ್ ಒಂಜಿ ವೈಟ್ ಆಫೀಸ್ ಓಪನ್ ಮಾಡ್ಬಿಟ್ಟು ಪ್ರಸ್ತುತನ್ನಿ ಬೇಗ ಫುಲ್ಲೇ ಆಗ್ತಿದ್ದೀನಿ 6 ಲಕ್ಕದ ಜೀರು 6 ಜೊತ್ತೊಂದಿನೇ ಪಾತಿರು ಪ್ರೀತಿ ಅಸಿಸ್ಟೆಂಟ್ ಪ್ರೀತಿ ಅಸಿಸ್ಟೆಂಟ್ ವಾವ್ ಇತ್ತೆ ಜನ ಬೋಡತೆ ಪ್ರೀತಿ ಸಿಸ್ ವೈಟ್ ಇದೊಂದು ಆಫೀಸ್ ಮಲ್ಪರೆ ನಮಕ್ ಕಾಪಿ ರೈಟ್ ಪೂರ ಪತ್ತು ನವಳೆ ಪೋದು ಪಾತೆರ್ರೆ ಹೆಂಗೆ తెలుసు ಸಾಕು ನಾನೆತ್ತೆ ಜನ ನಾಡಿನ ಬೇಲೆ ಉಂಡು ಯಾನು ಬರ್ಪುಜಿ 6 ಬರ್ಪುಜಿಯರಿಗೆ ಪ್ರೀತಿ ಸಿಸ್ ಬರ್ಪುಜಿಯರಿಗೆ ಅರೆ ಅವೇ ಬೆಲೆ ಯಾವಾಗಿಲ್ಲದನೆ ದಾನೆ ಪ್ರೀತಿ ಸಿಸ್ ಬರ್ಪುಜಾರು ಹೊರಬಲ್ಲೆ ಒಂಜಿ ದಿನ ಬತ್ತು ತೂಲೆ ಬಕ್ಕನಿಗೆ ಇಷ್ಟ ದಿನೋಲ ಬಲೆ ವೈಟ್ ಇಡು ಮಸ್ತ್ ಗಮ್ಮತ್ತಾಂಡಿ ಎಂಕ್ ಅತ್ತಿ ಪ್ರಿನ್ಸಿಸ್ ದಾದ ಗೊತ್ತೇನು ದಾಲ ಪ್ರಾಬ್ಲಮ್ ಮಾಡ ವೈಟ್ ಇದಾಗಲೇ ನಮ್ಮ ಕಾಂಟ್ಯಾಕ್ಟ್ ಮಲ್ಪೊಳತ್ತೆ ಐ ಕೊಂಚ ಕುಡ್ಲಡಕ್ಕಲು ಆಫೀಸ್ ಇದೆ ಡೆಡ್ ಎತ್ತನು ಈ ಏರ್ಟೆಲ್ ಆಫೀಸ್ ಜಿಯೋ ಆಫೀಸ್ ಅವು ಆಫೀಸ್ ಪೂರ ಉಂಡತ್ತೆ ಅಂಚ ಒಂಜಿ ವೈಟ್ ಆಫೀಸ್ ಇದೆ ಡೆಡ್ ಎತ್ತನು ಒರಿಯನ್ ತೂಂಡ ಒರಿಯಗಾಪುಜಿ ದೇಗು ಬೊಕ್ಕ ಅಂಚನೆ ಓ ಪ್ರೀತಿ ಬೈಜನ ಬೊಡ್ಚಿ ಸಂಗೀತ ಅವರೇ ಬಕ್ಕ ಏರುಳ್ಳಿ ಪ್ರಸದನ್ನ ಒತ್ತಾಯ ಮಲ್ಪರೆ ಬಲ್ಲಿ ಸಂಗೀತ ಅವರೇ ಇಚ್ಚಿ ಯಾರು ಒತ್ತಾಯ ಮಲ್ಪುಜಿ ಹೆಂಗೆ ಗೊತ್ತು ನಾವು 4 ದಿನ ವೈಟ್ ಆಫೀಸು ಪೂರ ಗರುವಡೆ ಇಪ್ಪುನು ಬೊಕ್ಕ ಹೆಂಗೆ ಆಫೀಸು ಈ ಜವಲು ಗರ್ವಡ್ ಬೇಡ మన ಕಾಪಿ ರೈಟ್ ಸ್ಟ್ರೈಕ್ ಮಾತ್ರ ಬರ ಗೊತ್ತಾಗ್ಬಿಜತೆ ನಮಕ್ ಐಕ್ ಬನ್ನಿ ಕೂಡಗಳ ಅಪೀಲ್ ಮಲ್ಪಡಕಲು ಓಲು ನಾಡು ಐಕ್ ಒಂಜಿ ಕುಡ್ಲಡ ಅಲ್ಪ ಅಲ್ಪ ಒಂಜಿ ಆಫೀಸ್ ತೆತ್ತೇಳಕಲು ನಮಕ್ ಸುಲಭ ಆಪಡದಲ್ಲ ಐಕ್ ಬನ್ನಿ ಐಕ್ ಪ್ರಸದನೆ ಬನ್ನೀರ್ ಈರೆ ಒಂಜಿ ವೈಟ್ ಆಫೀಸ್ ಓಪನ್ ಮಲ್ಪಲೆ ಯಾನ್ ಮ್ಯಾನೇಜರ್ ಆಪೆ ಬನ್ನೀರ್ ನಮ್ಮ ಪೇಪರ್ ಪಾಡುಗ ಪೇಪರ್ ಪಾಡುಗ ಪೇಪರ್ ಪಾಟೆಲ್ಲ ಕಾಸು ಕೊರಚಿ ಐಕೇರ್ ಕಾಸು ಕೊಡ್ತೀನಿ ನನ್ನ ಮಗನ ವೈಟ್ ಆಫೀಸ್ ಓಲುಂಡೇರೆ ಗೊತ್ತು ವೈಟ್ ಆಫೀಸ್ ನನ್ನೈತೆ ನಮ್ಮನೆ ಓಪನ್ ಮಲ್ಪಡು ವೈಟ್ ಆಫೀಸ್ ಬಂದು ಐಕ್ಲ ಮಲ್ಲ ಬೀಗ ಬಾಡ್ಜೆಂಡೆ ಯಾವ ಯೂಟ್ಯೂಬ್ ತಗೊಂಡು ಬರ್ತದೆ ಸಿಂಪಲ್ ಕೊರ್ಪುಂಡು ಕಾಸು ಸಿಂಪಲ್ ಇಜ್ಜಿ ಸಿಂಪಲ್ ಪೋತೀರು ಸಿಂಪಲ್ ಇಜ್ಜಿನ ಕಾಸು ಕೊಡ್ತು ಏರಿತ್ತನ್ನ ರಂಜಿತ್ಲ ಇಜ್ಜೇರು ರಂಜಿತ್ಲ ಬೈಜ್ಜೇರು ಕಾಸು ಯಾನ್ ಕೊರ್ಪೆ ಸಂಗೀತ ಅವರೇ ಪ್ರಸಾದನ ಈರ್ ಕಾಸು ಕೊರ್ಪಡ ಓಕೆ ಪರ್ಮಿಷನ್ ಜೊತೆ ನೋಡತ್ತಿ ಪ್ರಸಾದನ್ನ ಒಂದು ಮಲ್ತಲ್ಲ ಪರ್ಮಿಷನ್ ಜೊತೆ ಅವು ಏರ್ ಕನ್ಬಿನ್ ಪರ್ಮಿಷನ್ ಪ್ರೀತಿ ಅವರು ಬೇಡಗೆ ಕೋಡಿ ಜಂಜಿ ಬರ್ತಾರೆ ಬರ್ಪರ ಕೆಲವೊಂದಿತ್ತಾರೆ ಪ್ರೀತಿ ಜಂಜಿ ಬರ್ತಾರೆ ಬೊಪ್ಪರ ಅಂಬಾನಿ ಉಲ್ಲೇರಿಗೆ ಮೂಲು ಕೊರ್ಪೇರು ನೋ ದೇವ ಪ್ರಸಾದ್ ನಾನು ಬರಲ್ಲ ಪಣದುಲ್ಲೇರು ಅವರು ಬರೋದಿಲ್ಲ ಅಂತ ಹೇಳಿದ್ದಲ್ಲ ಹೌದೌದು ಅವರು ಬರೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಒಂದು ಕೇಳುವ ಅಂತ ನಾನು ಅವರ ಮನ ಒಲಿಸುವ ನಾವು
ಹೌದು, ಮನವೊಲಿಸುವ ಪಂದ್ಯನ ಪ್ರೀತಿಸಿ ಬರ್ಪರ ಕೇಳು. ಪ್ರಸಾದ್ ನಾನು ಬರಲ್ಲ, ಅವರು ಬರೋದಿಲ್ಲ ಅಂತ ಹೇಳಿದ್ದಲ್ಲ. ಆರು ಪಂಡೇರು ನಾನು ಮಗನ ವೈಟ್ ಅವು ಅಂದಿತ್ತೆ ವೈಟ್ ಆಫೀಸ್ ಓಲುಂಡ ಎರೆ ಗೊತ್ತು. ಫಸ್ಟ್ ಅವೇ ನಾಡು ಆಪುಂಡಮ್ಮ ವೈಟ್ ಆಫೀಸ್. ஆறு மல்லிகை கட்டு இருக்கு ஃபஸ்ட்டு மல்லிகை கட்டலே பக்க எங்களை ஓப்பன் ஆகினா நீனே கொஞ்சம் ஆர்டர் கொறப்பா பூத்தா இராணி பூக்கொரி அண்டான் எங்களே அதே பிரசதண்ணா பூ பாடச்ச ஃபஸ்ட் ஓப்பனிங் நானே ஆஃபீஸுக்கு அதே அப்போ கொஞ்சம் ஃப்ரீட்டு கொரலே மல்லிகை கட்டுதில்லை எத்தேன்னு டன்னு வளர்ந்துலே. தேங்க்யூ ಮೇರೆಗೆ ಮಲ್ಲಿಗೆದ ಆಫೀಸ್ ಏರೆಗೆ ಮಲ್ಲಿಗೆ ಅದು ಐದ ಬರೀ ಪ್ರೀತಿಸಿನ ಮಲ್ಲಿಗೆದ ಒಂದು ಎಲ್ಲಿ ಅಂಗಡಿ ಪಾಡ್ಗ ಸೇಲಾಣ ಅವಡು ಮಲ್ಲಿಗೆ ಪುರಾರ್ನ ಅದೆಗಳಂತೆ ಉಪಯೋಗ ಅದೇ ಪ್ರೀತಿಸಿಸ್ ಮಲ್ಲಿಗೆ ಅಂತೆ ಪೋಡು ಸೇಲಾಂಡ ಮಾಕ ಐದು 10% ಕಮಿಷನ್ ಹೆಂಗೆ ಕೊರಲಿ 10% ಪ್ರಸದನ್ನ ಕೊರಲಿ. మల్లిగ తెరనా సీజన్ తప్పక మల్లిగ దుబారి అప్పుడతే ప్రీతి సిస్ తెలుస్తుంది లేరు అవు సరి అప్పుడు అదే ಫಸ್ಟ್ ಪೂರೈಕ್ಲದೆ ಫಸ್ಟ್ ಪಂದಿಗೋಡು ನಮ್ಮ ಆಫೀಸ್ ಮಲ್ಪುವನ ಕುಳ್ವನ ಒಬ್ಬಕ್ಕ ಫಸ್ಟ್ ಪೂರ ಆರ್ಡ್ರ್ ಕೊಡ್ದೀವೋಡು ಅವು ಒಂಜಿ ಬಾಕಿ ಉಂಡಿಸೆ ಮಲ್ಲಿಗೆ ಮಲ್ಲಿಗೆದ ಆಫೀಸ್ ನಮ್ಮ ವೈಟ್ ಆಫೀಸ್ ಬರೀಟ್ ಮಲ್ಲಿಗೆದ ಆಫೀಸ್ ಅಪ್ಪಾಗ ಪ್ರೀತಿಸಿ ನಮಗೆ ತಿಕ್ಕು ಇರತ್ತೆ ಇಂಜಿನಿಯರ್ ಮಲ್ಲಿಗೆ ಬಂದು ಕಟ್ಟರು ಇಲ್ಲಡೆ ಬೋಪೇರು ಐ ಕರೆಂಟ್ ಬರೀಟ್ ಕುಲ್ಲಂಡ ದಾಲ ಟೆನ್ಷನ್ ಇಜ್ಜಿ ನಮಗೆ ಮಲ್ಲಿಗೆಲ್ಲ ವ್ಯಾಪಾರ ಹಾಪುನು ಬೇಕಾ ನಮ್ಮ ವೈಟ್ ಇಲ್ಲ ಬರ್ಪೇರು ಜನ ತಿಂಗಳದ ಕಟ್ಟ 2 ದಿನ ಕೈದು ಮಲ್ಲಿಗೆ 2 ದಿನ ಮಲ್ಲಿಗೆ ಕೈದಾಪುಣ ಹಬ್ಬಲಿಗೆ ಸ್ಟಾರ್ಟ್ ಆಗುತ್ತಲಿ ಹಬ್ಬಲಿಗೆ ಈಜಿನ ದುಂಡು ಮಲ್ಲಿಗೆ ಬೇತೆ ದಾಲ ಉಪ್ಪುಜೆ ಜಾಜಿ ಅವು ಪುರ ಸ್ಟಾರ್ಟ್ ಅವಲಾವ ನಮಗೆ ಅವಲಾಪುನು ಒಟ್ಟೆ ಅಂಗಡಿ ಪಾರ್ದಿಕ್ಕೆ ಈರು ಬರಿಟ್ಟು ಉಪ್ಪುಡೆಂಗಲ್ಲ ಪ್ರೀತಿ ಸಿಸ್ ಈರು ಬರಿಟ್ಟು ನಿಂಗೆ ಧೈರ್ಯದಲ್ಲಕ್ಕ ಅದೇ ಪ್ರಸದನ್ನ ಪ್ರೀತಿ ಸಿಸ್ ಒಂಜಿ ನಮ್ಮ ಬರಿಟಿತ್ತಿನ ಧೈರ್ಯದಲ್ಲ ಕಾರೊಂದು ಅಜ್ಜಿ ಕೂಡ ಅತ್ತಿ ಪ್ರೀತಿಸಿ ಎಂಗಳೊಂಜಿ ಪ್ರೀತಿ ಕೊಂಚ ಅಂಗಡಿ ಮಲ್ತು ಕೊರ್ಪೆಲ್ಪ ಬಕ್ಕ ಲಾಸ್ಟ್ ಗುಲಾಬಿ ಹಣ್ಣೆಲ್ಲ ಮಾರ್ಗ ನಮ್ಮ ದಾಲ ಪೊಡಿ ಚೀರು ಗುಲಾಬಿ ದಿಕ್ಕೊಂಡು ಗುಲಾಬಿ ಮಾರ್ಗ ಲಾಸ್ಟಿಗೆ ನಮ್ಮ ಐದಕ್ಕ ನಮ್ಮ ಸೆಪ್ಟೆಂಬರ್ ಟೀಚರ್ಸ್ ಡೇ ಬರ್ಪುಂಡು ಗುಲಾಬಿ ಪೂರ ಜಾಸ್ತಿ ಸೇಲ್ ಆಪುಂಡಪ್ಪಗ ಮಲ್ಲಿಗೆ ಇಜ್ಜಿನ ಲಾಸ್ಟಿಗೆ ದಾಸವಾಳ ಕಟ್ಟೋಡು ಅವಳ ಮಾಲೆ ಕಟ್ಟು ನಾವೆಲ್ಲ ದೆತ್ತೊಂದು ಕೊಂಡ್ಪೇರಿಯೇ ಪ್ರೀತಿ ಸಿಸ್ ಒಂದು ಬೋಲೆ ಮಾರ್ಗ ದಾದಿ ಹಿಂಗೆ ಅರ್ಥ ಬೋಲೆ ಮಾರ್ಗ ಬೋಲೆ ಬೆಳಕೈದ ಬೋಲೆ ಅವು ಮಾರ್ಗ ಅವಳೆ ಹತ್ರ ಕಲ್ಲೇ ಅಯ್ಯೋ ಈರು ಬೋಲೆ ಮಾರಿತ ಬೋಲೆ ತಿಕ್ಕುನೇ ಕಮ್ಮಿ ಈರು ಅವಳ ಅಂಗಡಿ ದೀಪ ಪಂಡ ಜನ ತೂಲೆ ರಾಶಿಪ್ಪೇರು ಗುಲಾಬಿ ಪ್ರೀತಿ ಸಿಸ್ ಇಲ್ಲಡೆ ಪನಾಗ ಈರು ಗುಲಾಬಿ ಕೊರ್ಲೆ ಅವಳು ಅಂಗಡಿ ಕೊಲ್ಲೆ ಪ್ರಸನ್ನ ಪ್ರೀತಿ ಸಿಸ್ ಇಲ್ಲಡೆ ಪೋದು ಬರ್ಪಿರತ್ತೆ ವನಸಿಗೆ ಪೂರ ಆಟಿಲ್ಪುರ ಮಲ್ ಬರ್ಬೋಪಿರತ್ತೆ ಆತೆಲ್ಲ ಗುಲಾಬಿ ಈರು ಕೊರ್ಲೆ ಅವಳು ಅಂಗಡಿ ಮಾತ್ರ ಫ್ರೀ ಎರೆಗ್ಲ ಕೊರಚಿ ಗುಲಾಬಿ ಕಾಸ್ತೆ ತೊಲ್ಲೆ ಅವೇ ಪೆಲತರಿ ಗೊತ್ತಾಂಡೆ ಬೋಲೆ ಪಂಡ ಹೆಂಗೆ ಫಸ್ಟ್ ಗೊತ್ತಾಗಿತ್ತು ಜಿ. ಹಾಯ್ ಸಂಗೀತ ಅವರೇ, ಶಿವ ಅವರು ಬಂದರು. ಹಾಯ್ ಶಿವ ಅವರೇ, ವೆಲ್ಕಮ್ ಟು ಮೈ ಲೈವ್. ಎರೆಗು ಪ್ರಸಾದ್ ಪನೊಂದುಲ್ಲೇರು ಲೈಕ್ ಥ್ಯಾಂಕ್ ಯು ಶಿವ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಹಾಯ್ ಶಿವ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ತಿಂಡಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಹಾಯ್ ಪ್ರೀತಿ ಅವರೇ, ಹೇಗಿದ್ದೀರಾ? ಅಲ್ಲೇ ಮೇರೆ ಶಿವ ಬರ್ತೀರಾ? ಅಲ್ಲೆಲ್ಲ ಸೇರ್ಪಾಗ ನಾನು ಅರ್ಕತ್ತು ಕನ್ನಡದಾರ ಮಾತ್ರ ಈರು ಗುಲಾಬಿ ಕೊರ್ನಾಗ ಮುಳ್ಳು ಕಟ್ಟು ಬಂದ್ಬೇರೆ ಬೋಡತ್ತೆ ಅವಳು. ತಿಂಡಿ ಆಯಿತಾ ಶಿವ ಅವರೇ ಅಂತ ಕೇಳ್ತಾ ಇದ್ದಾರೆ. ಹೌದು ಶಿವ ಅವರೇ, ಕಾಫಿ ಆಯಿತಾ? ತಿಂಡಿ ಆಯಿತಾ? ಹಾಯ್ ಪ್ರೀತಿ ಅವರೇ, ಹೇಗಿದ್ದೀರಾ? ನಮ್ಮದು ತಿಂಡಿ ಆಗಿದೆ.
ಸೂಪರ್ ಶಿವು ನೀವು ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಫ್ರೀ ಅವಳ ಯಾನು ಫಸ್ಟಿಗೆ ಕಾಸು ಬೊಕ್ಕ ಗುಲಾಬಿ ಕೊಟ್ಟು ನಾ ಅಂಚನ ಮಲ್ಲೆಜ್ಜಿಯೇ ಮಗ ಪೊಣ್ಣುಲು ಬತ್ತ ನಂಗೆ 2 ರೂಪಾಯಿ ಹೆಚ್ಚರಿದೆ ತೊನ್ನೆ ಕಮ್ಮಿದೆ ತೊಂಚಿ. ನಾನು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಬಕ್ಕ ಪ್ರೀತಿ ಸಿಸಿ ಮಾತ್ರ ಗುಲಾಬಿ ಲೆಕ್ಕ ಒಂದು ಇದು ಪೋಲೇವೆ ಇದರ ಪ್ರಸನ್ನ ಕುಳಿಯ ಡೈರೆಕ್ಟ್ ಗೊತ್ತಿಲ್ಲ ಒಂದು ಪೊಣ್ಣುಲು ಬತ್ತ ಕೊರಿಯಟ್ಟು 2 ಹೆಚ್ಚ. ಮತ್ತು ಏನು ಸಮಾಚಾರ ಹೇಳಿ? ಏನಿಲ್ಲ. ಶಿವ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. 100 ಜನ್ಮಕ್ಕೂ 100 ಜನ್ಮಕ್ಕೂ 106 ಜನ್ಮಕ್ಕೂ ಅಂತ ಹೇಳ್ತಾ ಇದ್ದಾರೆ. 100 ಜನ್ಮಕ್ಕೂ 106 ಜನ್ಮಕ್ಕೂ ಮಲಮಾದಾರಿಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಶಿವು ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ಗುಲಾಬಿ ಸಂಗೀತ ಅವರಿಗೆ ಕೊರ್ಪೆ ಎಂಕು ಭಾಜನ ದೆಕ್ಕುನ ಬೇಲೆ ಕೊರ್ಪೆ ಈರು ಭಾಜನ್ ದೆಕ್ಕುನಿಟ್ಟು ವಿದಯ್ ಬಲ್ಲೆ ಪ್ರಸದನ್ನ ಇರೇ ಭಾಜನ್ ದೆಕ್ಕರೆ ಬರೋ ಕೊರ್ಪು ಜಂಗುಲು ಅವಲಾ ಅಂದು ಒಂದೊಂದು ಪ್ರೀತಿ ಸಿಸ್. ಥ್ಯಾಂಕ್ ಯು ಶಿವ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಪ್ರೀತಿ ಅವರೇ, ಇವಾಗ ಮನೆಯಲ್ಲಿ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಓ ಉಪ್ಪಿಟ್ಟು ನೀವು ಮಾಡ್ತಾ ಇದ್ದೀರಾ? ನಾವು ಕೂಡ ಬರ್ತೇವೆ ತಿನ್ನಲಿಕ್ಕೆ. ಹೆಡ್ಫೋನ್ ಪಾಡುವೆ ಉಂತಲೆ ಪಾಡಲೆ ಶಿವ ಅವರೇ ಸಾಂಗ್ ಒಂದು ಬೇಡ. ಶಿವ ಅವರೇ ಸಾಂಗ್ ಒಂದು ಬೇಡ, ಇಲ್ಲದಿದ್ದರೆ ಇವರು ಆಡಿ ಕೆವಿ ಹೊಟ್ಟೆ ಆಗ್ತದೆ ಇಲ್ಲಿ. ಶಿವ ಅವರೇ ಅವರಿಗೆ ಸಾಂಗ್ ಅಂದರೆ ಆಗೋದಿಲ್ಲ ಪ್ರಸಾದಣ್ಣಗೆ. ಅದಕ್ಕೆ ನಾನು ಸಾಂಗ್ ಆಡಿದರೆ ಅವ್ರಿಗೆ ಕಿವಿಯಲ್ಲಿ ತೂತು ಬೀಳ್ತದೆ ಅಂತೆ, ಅದಕ್ಕೆ ಸಾಂಗ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ನೀವು ಹಾಕಿ, ನಾನು ಒಂದು ನಡುವಿನಲ್ಲಿ ಸ್ವಲ್ಪ ಆಡ್ತೇನೆ. ಹೌದು ಶಿವು ಸಾಂಗ್ ಹಾಕಿ ಹೇಳ್ತಾನೆ. ಆಶು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಆಶು ಅವರೇ ಕಾಫಿ ಕುಡಿದು ಬಂದ್ರಾ? ಹೌದೌದು ಸಂಗೀತ ಅವರೇ, ತಮ್ಮ ಮತ್ತು ಅಮ್ಮ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ. ಹೌದಾ, ನೀವು ತಿಂಡಿ ಮಾಡೋದಾ? ಗ್ರೇಟ್, ನೀವು ಬಿಡಿ ತಿಂಡಿ ಮಾಡ್ತಾ ಇದ್ದೀರಲ್ಲ, ನಾವು ಕೂಡ ಬರ್ತೇವೆ. ನನಗೆ ಈಗ ಲೈವ್ ಆದ ನಂತರ ಪುನಃ ಹೊಟ್ಟೆ ಹಸಿವಾಗ್ತದೆ, ಆಗ ಬರ್ತೇನೆ. ಹಾಯ್ ಪ್ರಸಾದ್ ಅವರೇ ಅಂತ ಹೇಳ್ತಾ ಇದ್ದಾರೆ ಶಿವ ಅವರು. ಪ್ರಸಾದ್ ಅವರು ನಮಸ್ತೆ ಮಾಡ್ತಾ ಇದ್ದಾರೆ. ಮತ್ತೆ ಹೇಳಿ. ಏನು ಗೊತ್ತಾ ಶಿವ ಅವರೇ, ಇವರು ನಮ್ಮ ಪ್ರಸಾದ್ ಅವರಿದ್ದಾರಲ್ಲ, ಒಂದು ವೈಟ್ ಆಫೀಸ್ ಓಪನ್ ಮಾಡ್ತಾರಂತೆ. ಅದಕ್ಕೆ ನಮಗೆ ಜನ ಬೇಕು. ಈಗ ಪೇಪರಲ್ಲಿ ಆಗ್ಲಿಕ್ಕೆ ಉಂಟಂತ ಹೇಳಿದರು ಅವರು. ಅದಕ್ಕೆ ಜನ ಬೇಕು, ಒಂದು ಹುಡುಕಿ ಕೊಡಿ ಜನ. ಮಳೆ ನಿಮ್ಮ ಕಡೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಡೆ ಮಳೆ ತುಂಬ ಇದೆ, ಶಾಲೆಗೆಲ್ಲ ರಜೆ ಇವತ್ತು. ಅವು ಏನೋ ಹೊಟ್ಟೆನ ಬಟ್ಟೆನ ಸಂಗೀತ ಅವರೇ? ಓಯೆ ಹೊಟ್ಟೆನ ಎಲ್ಲಿಂಟು ಹೊಟ್ಟೆನ ಬಟ್ಟೆನ? ಶಿವ ಸೂಪರ್. ನೀವು ಕೆಲವರು ಇನ್ನು ಮಲ್ಗಿ ಲೈವಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಒಂದು ಎರೆಗು ಪ್ರೀತಿ ಅವರೇ ಜಂಪ್. ಇಲ್ಲ ಪ್ರೀತಿ ಅವರು ಜಂಪ್ ಆಗಲಿಲ್ಲ, ಇದ್ದಾರೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಜಂಪ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಜಂಪ್ ರಿಚ್ ಜಂಪ್ ಆಗ್ತಿದ್ದೀರಿ ಮುಜಿ ತೋಚ್ಬೋದು ನಿಂಕು ಎಲ್ಲ ಇಚ್ಚಿರು ಸಂಗೀತ ಅವರೇ. ಯಾನು ಒರಿಯೇ ಲೈವ್ ಉಡುಪುಡು ಅಂದು ಇರು ಒರಿಯ ಉಪ್ಪುನು ಲೈವ್ ಎಕ್ಕಡ್ದಿಂಚಲಿ ಏರ್ಲ ಇಚ್ಚಿರು. ಯಾನೊಂಜಿ ಪಾತಿರ್ನು ಬಡ ಬಡ ಕಣ್ಣಮ್ಮ ಬಂದು. ಹೌದಾ ಸಂಗೀತ ಅವರೇ? ಹೌದು. ವೈಟ್ ಆಫೀಸ್ ನಮ್ಮ ಇಲ್ಲಿ ವೈಟ್ ಆಫೀಸಲ್ಲಿ ಏನಿಲ್ಲಲ್ಲ. ಯಾವ ಕಾಪಿ ರೈಟ್ ಸ್ಟ್ರೈಕ್ ಎಲ್ಲ ಬಂದರೆ ಎಂತ ಮಾಡೋದು? ಅದಕ್ಕೆಲ್ಲ ಆಫೀಸ್ ಓಪನ್ ಮಾಡಬೇಕಂತ ಇದ್ದಾರೆ ಇವರು ಪ್ರಸಾದನ್ನ. ಅದಕ್ಕೆ ಜನ ಬೇಕು ಈಗ. ಅಲ್ಲಿ ಕೂಡ 100 ಜನ್ಮಕ್ಕೂ ಬತ್ತನ ಪದ್ಯ ಪ್ರಸ್ಥಾನ ಪದ್ಯ ಪನೋಡೆ. ಪ್ರಸ್ಥಾನ ಪದ್ಯ ಪನೋಡ. ವಾ ಕಣ್ಣಮ್ಮ ಬಡಬಡ ಕಣ್ಣಮ್ಮ ಬಡಬಡ ಪದ್ಯ ಬಡಬಡ ಕಣ್ಣ.
ಶಿವ ಅವ್ರು ನಗಡ್ತಾ ಇದ್ದಾರೆ. ರಂಜಿತ್ ಅವ್ರು ಬಂದರು. ರಂಜಿತ್ ಇರ್ ಬತ್ತಿನ ಎಡ್ಡೆಣ್ಣು ಮಾರ್ರೆ ಸಂಗೀತ ಅರಳುತ್ತದೆ ಎಂಚೊಳ್ಳರಕ್ಕ ಯಾನು ಹುಷಾರುಲ್ಲೆ ಇತ್ತು ಹುಷಾರುಲ್ಲೆ ಬಕ್ಕದ ಗೊತ್ತು ಪಂಡ್ರೆ ಅಪ್ಪಜಿ ಕಲ್ಲಮ್ಮ ಈಸೆ ಪ್ರೀತಿ ವಾ ಕಲ್ಲಮ್ಮನ ಕಣ್ಣಮ್ಮನ ಹೆಂಗೆ ಗೊತ್ತಿದ್ಯಾ ಅದು ಒಟ್ರಾಸಿ ಪದ್ಯ ಅನ್ಬಿನ್ ಪಲ್ಲೆ ಸಿಸ್ ಓ ರಂಜಿತ ಹಾಯ್ ಗುಡ್ ಮಾರ್ನಿಂಗ್ ಪರಿಯರ ಹಾಕಿನೋದಲ್ಲಿ ಪ್ರೀತಿ ಅಕ್ಕ ಎಂಚೊಲ್ಲರು ರಂಜಿತ್ ಇತ್ತೆ ವೈಟ್ ಆಫೀಸ್ ಓಪನ್ ಮಲ್ಪೆರ ಉಂಡತಿ ರಂಜಿತ್ ಓ ಪ್ರಸಾದ್ ಗೊದ್ದುವೆ ತೂಲೆ ಪನದುಲ್ಲೇರು ಸೌಖ್ಯ ರಂಜಿತ್ ತೀರಕ್ಕೆ ಏನೊಂದು ಪ್ರೀತಿಸಿ ಪ್ರೀತಿ ಅಕ್ಕ ಗುಡ್ ಮಾರ್ನಿಂಗ್ ಕಾಫಿ ಪರಿಯರ್ ಅಕ್ಕ ಇನ್ನು ಚಾಂಡೆ ಎಲ್ಲ ಗೊದ್ದುವೆ ಫೈಟಿಂಗ್ ನೋ ಫೈಟಿಂಗ್ ಬಚ್ಚಿತ್ತೆ ಆಂಡ್ ರಂಜಿತ್ ವೈಟಿ ಚಲೋ ಮಲ್ಪುಗಳಕ್ಕ ಅಂದು ವೈಟಿ ಚಲೋ ಮಲ್ಪೋಳು ದಾದಂದು ಕೆಲವು ರೂಲ್ಸ್ ಪುರ ಗೊತ್ತಾಪು ಜಂಕ್ ಅಕ್ಕಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಪುರ ಗೊತ್ತಾಪು ಜೈಕೋಸ್ಕರ ಒಂಜಿ ಆಫೀಸ್ ಬೋರ್ಡ್ ನಮ್ಮ ಕುಡ್ಲಾಡು ಅದೇ ರಂಜಿತ್ ಆಫೀಸ್ ಬರ್ಚು ಒಂಜಿ ಕುಡ್ಲಾಡು ಐಕ್ ಪ್ರಸಾದ ನನ್ನ ಪನ್ನಿ ಒಂಜಿ ಆಫೀಸ್ಗೆ ಒಂಜಿ ಮಲ್ಪುಲೇನು ತಿಂಡಿ ತಿಂದು ಬರ್ಪೆ ಓಕೆ ತಿಂದು ಬಲೆ ಹಾಂ ಪ್ರೀತಿ ಅಕ್ಕ ಪನದುಲ್ಲೇರು ನಾನು ಮಗನ ವೈಟ್ ಆಫೀಸ್ ಓಲುಂಟು ಈ ವೈಟ್ ಆಫೀಸ್ ಓಲುಂಡು ಹೆಂಗೆ ಗೊತ್ತು ಸಂಗೀತ ಬರೋದು ಬೊಕ್ಕ ಚಾಪರಿಯರಕ್ಕ ಅಯ್ಯೋ ರಂಜಿತೀನಿ ಶಾಲೆ ರಜೆ ಕೊಡ್ತೀರಿ ಎಂಗ್ಲೆಂಡ್ ಬೇಗ ಲಕ್ಕದೇರು ಶಾಲೆ ರಜೆ ಚಾಪುರ ಬೇಗ ಆಗ್ತದೆ ಕಡೆ ನನ್ನ ಮಗನ ವೈಟ್ ಆಫೀಸ್ ಓಲುಂಡ ನಾಡೋಡು ನಾಡೋಡು ಟಾರ್ಚ್ ಪತ್ತದಾನಲ್ಲ ನಾಡೋಡು ಓಲುಂಡು ಓಕೆ ಯಾನ್ ಪೋಪೆ ಟಾಟಾ ಓಕೆ ಬಾಯ್ ಪ್ರೀತಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬರ್ತದೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಬಕ್ಕ ಮಲ್ಲಿಗೆ ತಂಜಿ ಅಂಗಡಿ ಪಾಡ್ರೆ ನಮ್ಮ ತೂಕ ಅವೇ ಥ್ಯಾಂಕ್ ಯು ಪ್ರೀತಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಇನ್ನು ಲೈವ್ ಉಂಡೆ ಪ್ರೀತಿ ಸಿಸ್ 12 ಗಂಟೆಗೆ ಅದೇ ಮಾಮಾ ಬಡ ಕಣ್ಣಮ್ಮ ಕಂಗಳು ಬಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಮತ್ತೆ ಎಂತ ಸಂಗೀತ ಅವರೇ ಆಯಿತಾ ಉಪ್ಪಿಟ್ಟಾಯ್ತಾ ನಿಮ್ಮದು ಶಿವ ಅವರೇ ನೋಡುವ ಸ್ವಲ್ಪ ಟೇಸ್ಟ್ ನೋಡುವ ಕೊಡಿ ಉಪ್ಪಿಟ್ಟು ರಂಜಿತ್ ತಿಂದ್ರೆ ಯಾರೇ ರಂಜಿತ್ ಶಿವು ಅಬ್ಬಾ ಎಂತ ನೈಸ್ ವಾಯ್ಸ್ ನಿಮ್ದಂತೆ ಥ್ಯಾಂಕ್ ಯು ಪಂಪೆಲ್ ಆಫೀಸ್ ಮಲ್ಪ ಗೈಕ
ಪಂಪೆಲ್ಲ ಆಫೀಸ್ ಮಲ್ಬ ಐಕ್ ಅಧ್ಯಕ್ಷ ಉಪಾಧ್ಯಕ್ಷ ಸೆಕ್ರೆಟರಿ ಖಜಂಚಿ ಆವಡಂಗ್ ಅಕ್ಕ ಐಕ್ಲ ಮೀಟಿಂಗ್ ದೀಕ ಅಕ್ಕ ಐಕ್ ಬೋಡಾಪಿನ ಕಡ್ಚಿ ಪೂರ ರಮಣ ಥರ ಐಕುಲು ಕೊರ್ಪೇರ್ ಪಂತೇರು ಬೊಕ್ಕ ಚಾ ತಿಂಡಿದ ಕ್ಯಾಟ್ರಿಂಗ್ ಇರಿ ಕೊರ್ಕಕ್ಕ ಅಂದಂದು ಕ್ಯಾಟ್ರಿಂಗ್ ಹಿಂಗೆ ತಿಂಡಿ ಆಂಡ್ ಇಡ್ಲಿ ಅಕ್ಕ ಇರೆಗೆ ದಾದ ತಿಂಡಿ ಲೈಕ್ ಕೊರಿ ಅಕ್ಕ ಥ್ಯಾಂಕ್ ಯು ಉಪ್ಪಿಟ್ಟು ಇವಾಗ ರವೆ ಹುರ್ಕೋತ ಒಬ್ಬ ಉಪ್ಪಿಟ್ಟು ಇನ್ನಾಗಬೇಕಾ ನಾನು ಉಪ್ಪಿಟ್ಟು ಆಯ್ತಂತ ಅನಿಸಿದ್ದು ಬೊಕ್ಕ ಸಮಾಚಾರಕ್ಕೆ ಬನ್ನಿ ಕೊಡುವ ಬರ್ತೀವಿ 100 ಜನ್ಮಕ್ಕೂ 106 ಜನ್ಮಕ್ಕೂ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮುಗೀತು, ಮೆಸೇಜ್ ಮುಗೀತು ಇಲ್ಲಿಗೆ. ಶಿವರ್ ನಗಡ್ತೇವೆ ಯಾನು ಬರ್ಪುಜಿ ದಾನೆ ಬರ್ಪುಜರು ಉದಯಣ್ಣ ಬೈದಾರು ಬಲಗಾಲ್ದಿದ್ದು ಬಲಗಾಲ್ದಿದ್ದು. ಥ್ಯಾಂಕ್ ಯು ಶಿವ ಅವರೇ. ಉದಯಣ್ಣ ತೆಲ್ತೊಂದಿಲ್ಲೇರು ದಾನೆ ಉದಯಣ್ಣ ಕೋಡೆ ಪೋತಾರೆ ನೆತ್ತೇರು ಬರ್ಪುಡು ಬಂದು ಮೊದಲು ಇರ್ತಾರೆ ದಾದಾಂಡು ಬರ್ಪೂಜೆ ಅಂದರೆ ಏನು ಬನ್ನಿ ಅಂತಾನೆ. ಬರ್ಪೂಜೆ ಅಂದರೆ ಬರುವುದಿಲ್ಲ ಅಂತ ಅರ್ಥ ಶಿವ ಅವರೇ. ಬರ್ಪೂಜೆ ಅಂದರೆ ಅವರು ಬರುವುದಿಲ್ಲ ಅಂತ, ಅದಕ್ಕೆ ನಾನು ಹೇಳಿದ್ದು ಬಲಗಾಲಿಟ್ಟು ಒಳಗಡೆ ಬನ್ನಿ ಅಂತ ಹೇಳಿದ್ದು. ಅವರನ್ನು ವೆಲ್ಕಮ್ ಮಾಡಿದ್ದು ನಾನು. ಅವರು ಬರುವುದಿಲ್ಲ ಅಂತ ಹೇಳಿದರು, ಅದಕ್ಕೆ ನಾನು ಸ್ವಲ್ಪ ಬಲಗಾಲಿಟ್ಟು ಹೊರಗಡೆ ಬನ್ನಿ ಅಂತ ಹೇಳಿದ್ದು. ಥ್ಯಾಂಕ್ ಯು ಶಿವರೇ, ಥ್ಯಾಂಕ್ ಯು. ಹೌದಾ ಅಂತ ಹೇಳ್ತಾರೆ. ಹೌದು ಶಿವರೇ, ನಿಮ್ಮದು ರವೆ ಈಗ ಹುರ್ಕೊಳ್ತಾ ಇದ್ದಿರಲ್ಲ, ಅದು ಖರ್ಚಲಿಲ್ಲಲ್ಲ ನೋಡಿ ರವೆ ಹೇಗೆ ಆಗಿದೆ ಅಂತ ನೋಡಿ ಶಿವ ಅವರೇ. ಚಾ ಪರಿಯನ್ ಚಾ ಯಾಕಡೆ ಬರ್ತೆ ರಜೆ ಕೊಡ್ತೀರಿ ಶಾಲೆಗೆ ಚಾ ಪರ್ಲೆ ಯಾಕೆ ರಜೆ ಕೊರ್ನೆ ನಾನು ಚಾ ಪರ್ರೆ ಕೊಲ್ಲಿನಿ ಫಸ್ಟ್. ಎನ್ನ ಲೈವ್ಗೆ ಬಲ್ಲಿ ಎಂಕ ನೋಟಿಫಿಕೇಶನ್ ಬೈಜಿ ಉದಯಣ್ಣ ಲೈವ್ ಉದಯಣ್ಣ ವರ್ಮ ಗಂಟೆ ಗತೆ ವರ್ಮ ಗಂಟೆಗೂ ಕೋಡೆ ವರ್ಮ ಗಂಟೆ ತುಯ್ಯನು ಇರ್ನ ಲೈವ್ ಇತ್ತುಜಿ ಹೆಂಗೆ ನೋಟಿಫಿಕೇಶನೇ ಬರ್ಪುಜಿ. 100 ಜನ್ಮಕ್ಕೂ 112 ಗಂಟೆಗೂ 12 ಗಂಟೆ ಮಧ್ಯಾಹ್ನ 12 ಗಂಟೆಗೆ ಅದೇ ಇನ್ನು ನಾಡುವೆ ಉದಯ ಪೂಜಾರಿ ಲೈವ್ 100 ಜನ್ಮಕ್ಕೂ 106 ಜನ್ಮಕ್ಕೂ ಅಂತ ಹೇಳ್ತಾ ಇದ್ದಾರೆ. ರಜೆನ ಶಾಲೆಗೆ ಅಂದು ಶಾಲೆ ರಜೆ ಕೊಡ್ತೀರಿ ಉದಯಣ್ಣ ಬರ್ಸ ಬೊಕ್ಕ ಒಂಜಿ ದಾದ ಗೊತ್ತು ಸಿದ್ದರಾಮಯ್ಯ ಗೆಸ್ಟ್ ಆದ ಲೆಪ್ಪುಂಡು ಬೊಚ್ಚಿ ಅಕ್ಕ ತೆಲುಗು ಮೂವಿದ ಹೀರೋ ಅಲ್ಲು ಅರ್ಜುನ್ ಗೆಸ್ಟ್ ಆದಲೆ ಅಲ್ಲು ಅರ್ಜುನ್ ಬರ್ಪೇರ ವಾವ್ ಅಲ್ಲು ಅರ್ಜುನ ಪಿಕ್ಚರ್ ಪಂಡ ಮಸ್ತ್ ಇಷ್ಟ. ಮಧ್ಯಾಹ್ನ 12 ಗಂಟೆಗುಂಡು ಒಲ್ಪ ಇರ್ನ ಊರು ಎನ್ನ ಊರು ಸುರತ್ಕಲ್ ಎನ್ನ ಊರು ಸುರತ್ಕಲ್ ಉದಯಣ್ಣ ಸುರತ್ಕಲ್ ಬೈದಾರ ಇದು. ಇವಾಗ ಒಗ್ಗರಣೆ ಮಾಡಿ ನೀರು ಹಾಕುತ್ತಿದ್ದೇನೆ ಸಂಗೀತ ಅವರೇ. ಓಕೆ ಹಾಕಿ ನೀರು ಹಾಕಿ ಸರಿಯಾಗಿ ಕಲಡಿ ಅದನ್ನು, ಇಲ್ಲದೆ ತಲೆ ಹಿಡಿತದೆ. ಅದು ತಲೆ ಹಿಡಿಬಾರ್ದು, ತಲೆ ಹಿಡಿದ್ರೆ ನಮಗೆ ರವೆ ಇದು ಉಪ್ಪಿಟ್ಟು ತಿನ್ನಲಿಕ್ಕೆ ಆಗೋದಿಲ್ಲ. ಮತ್ತೆ ಸೀದಾ ಬಿಸಾಡಿರ್ಬೇಕು, ಅದು ಬೊಳ್ಳಗೆ ಬಿಡಬೇಕು. ಇಲ್ಲಿ ನೀರು ಹೋಗ್ತದಲ್ಲ ಮಳೆಗೆ, ಅದಕ್ಕೆ ಬಿಡಬೇಕಾಗ್ತದೆ ಉಪ್ಪಿಟ್ಟನ್ನು. ಈಗ ಒಗ್ಗರಣೆ ಮಾಡಿ ಹಾಕಿದರೆ ಇನ್ನು ಯಾವಾಗ ಆಗ್ತದೆ? ನಾನು ಇಲ್ಲಿ ಕಾಯ್ದು ಉಪ್ಪಿಟ್ಟು ಆಗ್ತದೆ ಅಂತ. ಇನ್ನು ಉಪ್ಪಿಟ್ಟು ಆಗಲಿಕ್ಕಿಲ್ಲ. ಇದು 100 ಜನ್ಮಕ್ಕೂ 106 ಜನ್ಮಕ್ಕೂ ಅಂತ ಹೇಳ್ತಾ ಇದ್ದಾರೆ. ಮಾಡಿ ಉಪ್ಪಿಟ್ಟು ಬೇಗ ಬರಲಿ ಉಪ್ಪಿಟ್ಟು. ಇದು 100 ಜನ್ಮಕ್ಕೂ ಕೂಡ ಉಪ್ಪಿಟ್ಟು ಆಗ್ಲಿಕ್ಕಿಲ್ಲ ಕಾಣ್ಬೇಕೀಗ. ಎನ್ನ ಲೈವ್ಗೆ ರಂಜಿತ್ ಪೂರ ಬರ್ಪುಜೇರು ಆರು ಮಲಮಲ್ಲ ಯೂಟ್ಯೂಬ್ ಲೈವ್ ಏನ ಮಲಮಲ್ಲ ಯೂಟ್ಯೂಬ್ ಲೈವ್. ಅಯ್ಯೋ ರಂಜಿತ್ ಉಲ್ಲರ ರಂಜಿತ್ ಉದಯಣ್ಣನ ಲೈವ್ಗೆ
ಓಡಿಗೇರು ಶಿವ ಸಂಗೀತ ಮತ್ತೆ ಎಂತ ಶಿವ ಅವರು ಯಾವಾಗ ಆಗಲಿಕ್ಕೆ ಉಪ್ಪಿಟ್ಟು, ನಾನಿಲ್ಲಿ ಕಾಯ್ದು ಪ್ಲೇಟ್ ಇಟ್ಕೊಂಡು ಉಪ್ಪಿಟ್ಟು ಬರ್ತದೆ ಅಂತ ಉಪ್ಪಿಟ್ಟು ಬರೋದಿಲ್ಲ. ఆయన దాదిగలు ఎప్పుడు గుర్తుండే అక్క. అల్లు అర్జున్ మూవీ అలా మస్తు తూపే అందే. అయ్యో దేవ, ఇంక అల్లు అర్జున్ ಮೂವಿ ಪಡ ಮಸ್ತ್ ಇಷ್ಟ ಸತ್ಯ. ಯಾನು ಪಾಪ ಅದೇನನು ಎಂಚಿನ್ನೇ ಉದಯನ್ನ ನೋಡಿ. ಎಲ್ಲರೂ ಉದಯನ ಲೈವಿಗೆ ಹೋಗಿ ಉದಯಂದೇ ರಂಜಿತ್ ಉದಯನ ಲೈವ್ಗೆ ಪೋಲಿ 12 ಗಂಟೆಗೆ ಯಾಲ ಬರ್ಪೆ ಇಂಕ ತಿಕ್ಕಂಡ ಬರ್ಪೇನು 100 ಜನ್ಮದ ಉಪ್ಪಿಟ್ಟು. ಹೌದೌದು, 100 ಜನ್ಮದ ಉಪ್ಪಿಟ್ಟು. ಇದು 100 ಜನ್ಮಕ್ಕೂ ಆಗ್ತಾ ಇಲ್ಲ ಕಾಣಬೇಕೀಗ. ಇನ್ನು ಯಾವಾಗ ಆಗ್ತದೆ? ಗ್ಯಾಸ್ ಖಾಲಿ ಆಗ್ಲಿಕ್ಕಿಲ್ವಾ? ಅದು ಅಷ್ಟು ಹೊತ್ತಿನಿಂದ ಮಾಡಿದರೆ ಎಂತ ನೀರು ಹಾಕಿ ಬಿಟ್ಟಿದ್ದೀರ ಅದಕ್ಕೆ? ತುಂಬ ಉಪ್ಪಿಟ್ಟು ಹೋಗಿ ಪಾಯಸ ಆಗ್ಬೋದಾ ಅಂತ ನನ್ನ ಅಂದಾಜಲ್ಲಿ. Hi, Ranjit sis. ಬತ್ತಿನಕುಲು ನಮ್ಮ ಮಕ್ಕಳು, ಬರಂದಿನಕುಲ್ಲ ನಮ್ಮ ಮಕ್ಕಳು ಅಂದುವುದನ್ನ. ಬತ್ತಿನಕುಲ್ಲ ನಮ್ಮ ಮಕ್ಕಳೇ, ಬರಂದಿನಕುಲ್ಲ ನಮ್ಮ ಮಕ್ಕಳೇ, ಪೂರ ನಮ್ಮ ಮಕ್ಕಳೇ ಪುಣ್ಮೂಲು. ಹಾಯ್ ಉದಯ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಶಿವ ಅವರು ಸಂಗೀತ ಅವರೇ ಬಾಯಿಯಾ ಹೋಗುದಾ? ಹಾಯ್ ಶಿವ ಬ್ರದರ್. 100 ಜನ್ಮಕ್ಕೂ 106 ಜನ್ಮ ಆದರೂ ಕೂಡ ಈ ಉಪ್ಪಿಟ್ಟು ಬರೋದಿಲ್ಲ ಕಾಣಬೇಕು ಇವತ್ತು. ಉಪ್ಪಿಟ್ಟಿಗೆ ಒಗ್ಗರಣೆಗೆ ಇದು ಟೊಮೆಟೊ, ನೀರುಳ್ಳಿ ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಆಯಿತಾ. ಮತ್ತು ಸಾಸಿವೆ ಸಿಡಿಬೇಕು, ಅದರ ನಂತರ ಎಲ್ಲ ಹಾಕಿ ಅದು ತರಕಾರಿ ಎಲ್ಲ. ಸಾಸಿವೆ ಇದು ಮಾಡಬೇಡಿ ಆಯಿತಾ. ಸಾಸಿವೆ ಸಿಡಿದ ನಂತರ ಹಾಕಿ, ಇಲ್ಲದಿದ್ದರೆ ಅದು ಕಹಿ ಆಗ್ತದೆ ಉಪ್ಪಿಟ್ಟು. ನಿಮಗೆ ಹೇಳಿಕೊಟ್ಟು ಕೂಡ ಪ್ರಯೋಜನ ಇಲ್ಲ, ಉಪ್ಪಿಟ್ಟು ಬರುವುದಿಲ್ಲ ಈ ಸಲ. ಶಿವರ್ ನಗಡ್ತಾ ಇದ್ದಾರೆ. ಉದಯಣ್ಣ ಉದಯಣ್ಣ ಉಪ್ಪಿಟ್ಟು ಬರ್ಪುಡಿತ್ತೆ, ಕಾಪುಲೆತ್ತೆ ಬರ್ಪುಡು ಉಪ್ಪಿಟ್ಟು. ಇದು ಹಾಲು ಮಂಡೆ ಬೆಚ್ಚ ಮಲ್ಪೋಚಿ ಉಪ್ಪಿಟ್ಟು ತಿಂದು ಲೈವ್ ಪೋಲೆ. ಸ್ಪೆಷಲ್ ಉಪ್ಪಿಟ್ಟು ಶಿವ ಅವರದು, 100 ಜನ್ಮಕ್ಕೂ ಆಗುವಷ್ಟು ಉಪ್ಪಿಟ್ಟು. ಶಿವ ಬ್ರದರ್ ನಿಮಗೆ ಆಲ್ರೆಡಿ ಕನೆಕ್ಟ್ ಆಗಿದೆ, ನೀವು ಆಗದಿದ್ದರೆ ಆಗಿ ಪ್ಲೀಸ್ ಅಂತೇಳಿ. ಶಿವ ಅವರೇ, ನೀವು ಉದಯಣ್ಣನಿಗೆ ಕನೆಕ್ಟ್ ಆಗದಿದ್ದರೆ ಆಗಿ ಆಯಿತಾ. ರಂಜಿತ್ ಓಲಾಡಿ ರಂಜಿತ್ ಪಿಕ್ಚರ್ದರೆ ಲೆಪ್ಪೆ ಬಂದರೆ ಸುದ್ದಿ ಇಜ್ಜಿ. ಜಾಂಗಬಳ ಜಾಂಗರೆ ಜನ ಚಿಂದರೆ ದೇವಿನೊಳಗಿದ್ದರೆ ನೋಡು ಮಗ ಊರು ತುಂಬ ಜಾತ್ರೆ. ಯಾನು ಪೊರೋಟ ಪಕ್ಕ ಸೀರೆ ತಿಂದೆ. ವಾವ್, ಸೂಪರ್. ಪೊರೋಟಕ್ಕೆ ಶೀರನ. ಶಾಂತ ಪ್ರವೀಣ್ ಮೂಲ್ಯ ಅವರು ಬಂದರು. ಹಾಯ್ ಪ್ರವೀಣ್ ಅವರೇ, ವೆಲ್ಕಮ್ ಟು ಮೈ ಲೈವ್. ಗುಡ್ ಮಾರ್ನಿಂಗ್. ಚಾನಲ್ ಇದೆಯಾ ಶಾಂತ ಅವರೇ? ಸಂಗೀತ ಅವರೇ, ಯಾಕೋ ಸಾಸಿವೆ ಮೇಲಕ್ಕೆ ಜಂಪ್ ಮಾಡ್ತಾ ಇದ್ದಾರೆ. ಅದು ಮಾಡ್ತದಲ್ಲ, ಮತ್ತು ಅದು ಸಿಡಿಯುವುದು, ಅದು ಜಂಪಲ್ಲ, ಅದು ಸಿಡಿತದೆ ಅದು. ಅದರ ನಂತರ ಕಾಯಿಮೆಣಸು ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿ, ಆ ಈರುಳ್ಳಿ ಸ್ವಲ್ಪ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ನಂತರ ಟೊಮೆಟೊ ಎಲ್ಲ ಹಾಕಿ ಆಯಿತಾ. ಅದಕ್ಕಿಂತ ಮುಂಚೆ ಹಾಕಬೇಡಿ ಅಂದೆ. ಚಾಡೆ ದಾದ ತಿಂಡಿ. ಓ ಇದು ತುಳುತಾರಾ ಎಣ್ಣಾಡಿ ಚಾಶ್ ಎಂಕೊಂದು ದಾದೆ ಗೊತ್ತುಂಡೆ. ದೋಸೆ ನೀರು ದೋಸೆ. ಪಾಕಿಸ್ತಾನಿ ಸೀರ ಪನೊಂದುಲೆ ನಂದ ಅಂಚಲುಂಡ ಸೀರದ ಪುದಾರು. ಓ ಇಜ್ಜಿ ಪನೊಂದುಲ್ಲೆ ಚಾನಲ್ ಇಜ್ಜ. ಓಕೆ ಸಪೋರ್ಟ್ ಮಲ್ಪಲೆ. ಶಾಂತಕ್ಕ ಎಂಚ ಉಲ್ಲರು ಆರ.
ഞാൻ ಹುಷಾರುಲ್ಲೇ ಉದಯಣ್ಣ ಪನೊಂದುಲ್ಲೇರು ಥ್ಯಾಂಕ್ ಯು ಶಿವ ಅವರೇ ಸಪೋರ್ಟಿಂಗ್ ಮೆಸೇಜ್ ಶಾಂತಕ್ಕ ಪಾಪ ಈ ರಾರಿ ಇತ್ತೆ ಎಂಕ್ ಗಿಫ್ಟ್ ಕೊರಿಯರ್ತೂಲೇ ಪನೊಂದುಲ್ಲೇರು ನಾನು ತಪ್ಪು ನನ್ನ ತಪ್ಪ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೆ ಗುಡ್ ಮಾರ್ನಿಂಗ್ ಕ್ರಾಸ್ಟಸ್ ಇಸ್ ವೆಲ್ಕಮ್ ಟು ಮೈ ಲೈಕ್ ಕೊರಿ ಥ್ಯಾಂಕ್ ಯು ಸಪೋರ್ಟಿಂಗ್ ರುಲ್ಲೇರು ಥ್ಯಾಂಕ್ ಯು ಕ್ರಾಸ್ಟಸ್ ಇಸ್ ಚಾ ಪರಿಯಾರೆ ದಾದ ತಿನ್ನರೆ ಕ್ರಾಸ್ಟಸಿಸ್ ಶಾಂತಸಿಸ್ ಚಾ ಪರಿಹಾರ ದಾದ ತಿನ್ನರೆ ನೀರು ಕೊತ ಅಂತ ಅದಕ್ಕೆ ಸಜ್ಜಿಗೆಯನ್ನು ಹಾಕಿ ರವೆಯನ್ನು ಹಾಕಿ ಕೊತ ಕುದಿತಾ ಇದೆ ಅಲ್ಲ ಈಗ ಹಾಕಿ ಸಜ್ಜಿಗೆಯನ್ನು ಮತ್ತೆ ಈಗ ಸಜ್ಜಿಗೆಯನ್ನು ಹಾಕಿ ಸರಿ ತಿರುಗಿಸಿ ಆಯಿತಾ ನೀವು ತಿರುಗಬೇಡಿ ಸಜ್ಜಿಗೆಯನ್ನು ತಿರುಗಿಸಿ ಅದಕ್ಕೆ ಹಾಕಿ ಮತ್ತೆ ಪ್ಲೇಟಿಗೆ ಹಾಕಿ ತಿನ್ನಿ ಶಾಂತಕ್ಕ ಕೂ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನಿ ಸೀರಪ್ಪಣ್ಣ ಪಾಕಿಸ್ತಾನ ರೆಸ್ಟೋರೆಂಟ್ದ ಪಾಕಿಸ್ತಾನ ರೆಸ್ಟೋರೆಂಟ್ದನ ಅಪ್ಪದ್ಯಾರೆ ಅವು ಸೀರೆಲ್ಲ ಬರ್ಪುನಡೆ ಎನ್ನ ಆಂಡ್ ಪುಲಾವ್ ಪನೊಂದುಲ್ಲೇರು ಥ್ಯಾಂಕ್ ಯು ಕ್ರಾಸ್ಟಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶಿವ ಅವರೇ ಥ್ಯಾಂಕ್ ಯು ಉದಯಣ್ಣ ಥ್ಯಾಂಕ್ ಯು ಕ್ರಾಸ್ಟಸಿಸ್ ಥ್ಯಾಂಕ್ ಯು ಸಪೋರ್ಟಿಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಸಂಗೀತ ಅವರೇ ಸರಿಯಾಗಿ ತಿರ್ಸೋಕೆ ಆಗ್ತಿಲ್ಲ ನನಗೆ ಕೈನು ಹಾಗಾದರೆ ಗ್ಯಾಸ್ ಬಂದ್ ಮಾಡಿಯಾ ಸ್ಟವ್ ಬಂದ್ ಮಾಡಿ ಯಾವುದರಲ್ಲಿ ಮಾಡೋದಂತ ಗೊತ್ತಿಲ್ಲ ದಿಕ್ಕಿಲ್ಲ ಆದರೆ ದಿಕ್ಕಲ್ಲಿ ಬಂದ್ ಮಾಡಿ ಆಯಿತಾ ಸಂಗೀತ ಅವರೇ ಸರಿ ಆಗಲ್ಲ ಅಲ್ವಾ ಪನ್ಪಿನಿ ಸೀರಗ ಅಗುಲು ಅಲ್ವಾ ಪನ್ಪಿನಿ ಸೀರಗ ಅಂದಂದ ಅಲ್ವಾ ಪನ್ಪೇರು ಕೆಲವೇರು ಹಾಯ್ ಕಪ್ಪು ಪನವಲ್ಲೇರು ಶಿವ ಅವರು ಸಪೋರ್ಟಿಂಗ್ ಥ್ಯಾಂಕ್ ಯು ಶಿವ ಅವರು ಥ್ಯಾಂಕ್ ಯು ಶಾಂತಕ್ಕ ಪೋಯರಾ ಪನವಲ್ಲೇರು ಶಾಂತಸಿ ಸಿದ್ದಿರಾ ಓಲು ಅಡಿಗೆ ಆವೊಂದುಂಡು ಅವು ಶಿವನ ಇಲ್ಲಡ ಆವೊಂದುಂಡು ಅವ್ರು ಶಿವ ಉಜ್ಜೇರೆ ಆಮೇಲೆ ಅದು ಅಡಿಗೆ ಆವೊಂದುಂಡು ಎಕ್ಕಡೊಂದು ಕುಲ್ದುಂಡು ಮಾರ ಉಪ್ಪಿಟ್ಟು ಮಾಡ್ತಾರೆ ಕುಲ್ದುಂಡಿಗೆ ಉಪ್ಪಿಟ್ಟು ಹಾಪಿದೆ ತೋಜ್ಜಿ ಗಡಿಗೆ ಬಂತೇರು ಒಗ್ಗರಣೆ ಮಾಡೋದಿಲ್ಲ ನೀರು ಮಾಡೋದಿಲ್ಲ ರವೆ ಕೊತ್ಪೋದಿಲ್ಲ ಉಪ್ಪಿಟ್ಟು ಬರ್ಪಿನ ತೋಜ್ಜಿ ನಾನು ಕಾತೇ ಕೊಳ್ಳು ಉಪ್ಪಿಟ್ಟು ಬರ್ಕೊಂಡು ಉಲ್ಲೆ ಪನೊಂದುಲ್ಲೇರು ಉಲ್ಲೇರಿ ಉದಯಣ್ಣ ಶಾಂತಕ್ಕೆ ಒಂಜಿ ಗಿಫ್ಟ್ ಕೊರ್ಲೆ ತುಕ್ಕ ಈರು ಪಾಪ ಪೊರ್ಲತ್ತೆ ಉದಯಣ್ಣ ಡೈಲಾಗ್ ಯಾವು ಪಾಪ ಪೊರ್ಲತ್ತೆ ಬರೋದು ಉದಯ ಅವರೇ ಬನ್ನಿ ಉಪ್ಪಿಟ್ಟು ರೆಡಿ ಪೋಲೆ ಉದಯಣ್ಣ ಸೀರೆ ತಿನ್ನರತ್ತ ನನಗೆ ಉಪ್ಪಿಟ್ಟದ ಟೇಸ್ಟ್ ತೂಲೆ ಅಲ್ಲ ಶಿವ ಉಪ್ಪಿಟ್ಟು ಕೊಡ್ಪೇರಿಗೆ ಶಿವ ಅವರು ಉಪ್ಪಿಟ್ಟು ಕೊಡ್ತಾರಂತೆ ಎಲ್ಲರೂ ಹೋಗಿ ಟೇಸ್ಟ್ ನೋಡಿ ಬನ್ನಿ ಆಯಿತಾ ಕ್ರಾಸ್ಟಸಿಸ್ ಉಳ್ಳಾರಾ ಸಂಗೀತ ಅವರೇ ಬನ್ನಿ ರೆಡಿ ಬರ್ತೀನಿ ಲೈವ್ ಮುಗಿಲಿ ಬರ್ತೀನಿ ಈಗ ಥ್ಯಾಂಕ್ ಯು ಶಿವ ಬ್ರದರ್ ಉಪ್ಪಿಟ್ಟ ಎಂಚಿನ ಹೆಂಗೆ ಗೊತ್ತಿದ್ದಿ 1 ಗಂಟೆ ಅಂತ ಮಾರ್ರೆ ಲೈವ್ ಸ್ಟಾರ್ಟ್ ಆಗಿದೆ ಉಪ್ಪಿಟ್ಟೇ ಒಂದುಂಡು ಅಲ್ಲ ನಾನು ಲೈವ್ ಸ್ಟಾರ್ಟ್ ಮಾಡಿದಾಗಿಂದ ಉಪ್ಪಿಟ್ಟು ಆಗ್ತಾ ಇದೆ ಅದು ಉಪ್ಪಿಟ್ಟ ಪಾಯಸವ ನನಗೆ ಗೊತ್ತಾಗೋದಿಲ್ಲ ಶಿವ ಅವರೇ ಚೌ ಬಾತ್ ಬೇಕು ಚೌ ಬಾತು ಇಲ್ಲ ಅದು ಸೀರೆ ಇರ್ಕೊಡ್ಲಿ ಉಪ್ಪಿಟ್ಟು ಆರ್ಡ್ರ್ ಉಂಟು ಸೂಪರ್ ಅಂತ ಹೇಳ್ತಿದ್ದಾರೆ ಸಪೋರ್ಟಿಂಗಲ್ಲಿದ್ದಾರೆ ಥ್ಯಾಂಕ್ ಯು ಕ್ರಾಸ್ಟಸಿಸ್ ಥ್ಯಾಂಕ್ ಯು ಸೋ ಮಚ್ ಇತ್ತೆ ಚೌ ಬಾತ್ ಏನು ತಿನ್ಪೇರು ಭಾರಿ ಕಮ್ಮಿ ಐತೆ ಸಜ್ಜಿಗೆ ಶೀರಾ ಪೂರ ಭಾರಿ ಕಮ್ಮಿ ತಿಂತೀನಿ ಶೀರಾನ ಒಂಚೂರು ತಿನ್ಪೇರು ಆದರೆ ಸಜ್ಜಿಗೆ ಭಾರಿ ಕಮ್ಮಿ ಥ್ಯಾಂಕ್ ಯು ಕ್ರಾಸ್ಟಸಿಸ್ ಥ್ಯಾಂಕ್ ಯು ಸೋ ಮಚ್ ಏರ್ಲ ಇಜ್ಜೇರು ಸಂಗೀತ ಅವರೇ ಯಾನು ಒರಿಯಲ್ಲ ಇವ್ಡು ಅನ್ನೀರು ಒರಿಯಲ್ಲ ಇವ್ಡು ಉಪ್ಪುನು ಮೂಲು ವೈಟಿದ ಆಫೀಸ್ ಓಪನ್ ಮಲ್ತು ಈರು ಬಂದು ಮಲ್ತು ಪೋಯರತ್ತೆ ನಾನು ಏರ್ ಬರ್ಪೇರು ಏರ್ಲ ಬರ್ಪುಜೇರು ಜೋರುಂಡ ಬಡ್ಸಲ್ಲೇ ಬಡ್ಸ ಪಟ ಕೇನದೆ ಪರ ಸಾರ್ಕೊಂಡು ಶೀಟಿಗೆ ಬುರೋಂದು ಬರ್ಸೊಂಡು ಜೋರ್ಲತ್ತು ಮೆಲ್ಲಲತ್ತು ಬರೋ ಒಂದೇ ಉಂಡು ಅವು ಒಂತುನ ಬಡ್ಸತ್ತು ಇಲ್ಲ ಏನು ಮಾಡೋದು ಮತ್ತೆ ಒಂದು ಚೆಂಬು ನೀರು ಹಾಕಿ ಬೇಡ ಇನ್ನು ನೀರು ಹಾಕ್ಬೇಡಿ ಇನ್ನು ಇಲ್ಲಿ ಬೊಲ್ಲ ಬರ್ತದೆ ಅದರಲ್ಲಿ ಬಿಡುವ ಆಯಿತಾ ಇನ್ನಿಲ್ಲಿ ಮಳೆ ಬರ್ತದಲ್ಲ ನೀರು ಹೋಗ್ತಾ ಇದೆ ತೋಡಿನಲ್ಲಿ ಅದಕ್ಕೆ ಬಿಡುವ ಮತ್ತೆ ಏನು ಮಾಡೋದು ಅದು ರವೆಯ ಉಪ್ಪಿಟ್ಟ ಪಾಯಸವ ಯಾವುದಂತ ನನಗೆ ಗೊತ್ತಾಗೋದಿಲ್ಲ ಅದೆಂತ ಬೇಯುವುದಿಲ್ಲ ಅಂದರೆ ರವೆ ಯಾಕೆ ಬೇಯುವುದಿಲ್ಲ ರವೆ ಬೇಗ ಬೇಯ್ತದೆ
ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದಾರೆಯೇ ಒಲಿದೊಲಿದು ಬಾರೆಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆ ಅಂತ ಹೇಳ್ತಾ ಇದ್ದಾರೆ. ಶಿವ್ ಪ್ರಸಾದ್ ಯಾನು ತೋಜಕ್ಕೆ ಏನೊಂದುಲ್ಲೇರು ಕ್ರಾಸ್ಟಸಿಸ್. ಥ್ಯಾಂಕ್ ಯು ಶಿವರು. ಕ್ರಾಸ್ಟ ಸಿಸ್ಟರ್ ನಮಸ್ತೆ ಪನೊಂದುಲ್ಲೇರು. ಶಿವ್ ಅವ್ರು ನಗಡ್ತಾ ಇದ್ದಾರೆ. ಶಿವ್ ಬ್ರದರ್ ರಿಟರ್ನ್ ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಶಿವ ಅವರೇ, ನೀವು ಉದಯ ಪೂಜಾರಿ ಅವರಿಗೆ ಕನೆಕ್ಟ್ ಆಗದಿದ್ದರೆ ಕನೆಕ್ಟ್ ಆಗಿ ಆಯಿತಾ. ಪರಪರ ಅವು ಬರ್ಸಯೇ ಅವು ಪರಪರ ಬರ್ಸಯೇ ಬರ್ಸದ ಶಬ್ದ ಅವು ಪರಪರ ಅವು ಸೀಟಿಗೆ ಬೋರ್ಡ್ನಾಗ ಹಾಪಣತೆ ಅವು ಪರಪರ ಬರ್ಸ ಹೊಸ ಬರ್ಸತ್ತವು. ಪ್ರಸಾದ್ ಬ್ರೋ ಚಾಂಡಕ್ಕೆ ಏನಂದ್ರೆ ಶಾಂತ ಸಿಸ್. ಸಂದೀಪ್ ಕುಮಾರ್ ಹಲೋ, ವೆಲ್ಕಮ್ ಟು ಲೈವ್. ನಾನು ಕಪ್ಪು, ನನ್ನ ಕಪ್ಪು ಸೂಪರ್ ಸಪೋರ್ಟಿಂಗ್ ಎಲ್ಲಿದ್ದಾರೆ. ಥ್ಯಾಂಕ್ ಯು ಕಷ್ಟ ಸಿಸ್. ಏರ್ಲೆ ಇಜ್ಜೀರು ಮಾತ್ರ ಆಜಿ ಜನ ತೋಜ ಉಂಡಲ್ಪ. ಗುಡ್ ಮಾರ್ನಿಂಗ್ ಜಿ, ಗುಡ್ ಮಾರ್ನಿಂಗ್ ಸಂದೀಪ್ ಜಿ, ಗುಡ್ ಮಾರ್ನಿಂಗ್. ಎನ್ನ ಆಂಡ್ ತಿಂಡಿ ದಾದ ತಿಂಡಿಯೇ ಅಮ್ಮ ದಾದ ತಿಂಡಿ ಮಲ್ದೆ ಪ್ರಸಾದನ್ನ ಮಸಾಲೆ ದೋಸೆನಾ ಎಂಕ ಇನಿ ಪುಂಡಿ ಪುಂಡಿ ಗಸಿಯಾ. ಓಕೆ ಥ್ಯಾಂಕ್ ಯು ಕ್ರಾಸ್ಟಸಿಸ್. ಕ್ರಾಸ್ಟಸಿಸ್ ದಾದ ತಿನ್ನೇನೆ ಎನ್ನ ಮಗನ ವೈಟಿ ಆಫೀಸ್ ಓಲುಂಡು ವೈಟಿ ಆಫೀಸ್ ಇಚ್ಚಿ. ಥ್ಯಾಂಕ್ ಯು ಕ್ರಾಸ್ಟಸಿಸ್. ಪುಂಡಿ ಜೋರು ಬೇಯ್ಯು ಅನ್ನಂದು ಪುಂಡಿ ಜೋರು ಬೇಯ್ತೊಂದುಂಡು ಪ್ರಸಾದನ್ನ ನಿಲ್ಲಾಡು. ಜಗಮರಿಸೋ ಅನುಸರಿಸೋ ಹೊಸತನದ ಸ್ನೇಹಿತೆ. ಶಾಂತಕ್ಕ ಕೊರಿಯರ ಹಾಕಿನೊಂದುಲ್ಲೇರು ಉದಯಣ್ಣೆ. ಪುಂಡಿಗೆ ನುಂಗೆಲ್ ಮೀನು ಸುಕ್ಕ. ವಾವ್, ನುಂಗೆಲ್ ಮೀನು ಸುಕ್ಕ ಮಲ್ದೇರಾ. ವಾವ್, ಸೂಪರ್. ನುಂಗೆಲ್ ಮೀನು ಸುಕ್ಕಡು ಎಂಚ ತಿನ್ಪಾರ್ ಪುಂಡಿನಿ ರಸಾನಲ ತಿನ್ನೋಲಿ. ಕ್ರಾಸ್ಟಸಿಸ್ ಥ್ಯಾಂಕ್ ಯು ಕ್ರಾಸ್ಟಸಿಸ್. ಥ್ಯಾಂಕ್ ಯು ಕೊರಿಯೆ ಪನೊಂದುಲ್ಲೇರು ಶಾಂತಸಿಸ್. ಥ್ಯಾಂಕ್ ಯು ಕ್ರಾಸ್ಟಸಿಸ್. ಓಕೆ ಥ್ಯಾಂಕ್ ಯು ಶಾಂತಕ್ಕ. ಪ್ರಸಾದನ್ನೇ ತಿಂದು ಬತ್ತಕ್ಕ ತೂಲೆಗೆ ಆಂಜೋನು ಮಲ್ಪುಣ್ಣು ನುಂಗೆಲ್ಲ ಒಂದಲ್ಲ ಪುಂಡಿಲ್ಲ ತಿಂದು ಬತ್ತಕ್ಕ. ಚಟ್ನಿಲ ಇತ್ತು ನಂದೇ. ಓಕೆ ಸಂಗೀತ ಪನೊಂದುಲ್ಲೇರು ಕ್ರಾಸ್ಟಸಿಸ್. ಥ್ಯಾಂಕ್ ಯು. ಇಲ್ಲ ಅಂದೆ ಒಂದು ಕೆಲಸ ಮಾಡಲೇ ಹೇಳಿ, ಒಂದು ದೊಡ್ಡ ಬಡಿ ತಗೊಂಡು ಚೆನ್ನಾಗಿ 3 ಸಲ ಆ ಕಡೆ ಈಗ ತಿರುಗಿಸಿಬಿಡ್ತೇನೆ. ಅಯ್ಯೋ ಶಿವರೇ, ನೀವು ಎಂತ ಕೂಡ ಮಾಡಿ ನನಗೆ ಉಪ್ಪಿಟ್ಟು ಬೇಡ, ನೀವೇ ತಿಂಡಿ ಆಯಿತಾ, ನನಗೆ ಬೇಡ. ನೀವು ಎಂತ ಬಡಿತೀರ ಅದಕ್ಕೆ, ಅದು ತುಂಬೇ ಮುದುಕು ಉಪ್ಪುಂಡು ಸಜ್ಜಿಗೆ ಐಕೆ ಕೂಡ ಹಾಕ ನೆಂಚಾವು ಆಮೇಲೆ ಅಲ್ಲವ, ಅದು ಸ್ಮೂತ್ ಅಲ್ಲ, ಸಜ್ಜಿಗೆ ಸ್ಮೂತ್ ಅಲ್ಲ, ಅದಕ್ಕೆ ಆಚೆ ಈಚೆ ಬಡಿದ್ರೆ ಎಂತಾಗ್ಬೋದು ಶಿವವರೇ? ಅದು ಅದು ತಿನ್ಬೋದಾ ನಾವು? ಇಲ್ಲಪ್ಪ, ನಾವು ತಿನ್ನಲಿಕ್ಕಿಲ್ಲ ಅದನ್ನೆಲ್ಲ. ತೆಡಿಲುಂಡತೆ ಕೋಡೆ ಬೈದಿತ್ತನು, ಕೋಡೆ ಕಾಣೆ 4 ಗಂಟೆಗೆ ತೆಡಿಲು ಬತ್ತು ಪೋತಿನ 5 ತೆಡಿಲಿಜ್ಜಿ ತೆಡಿಲ್ಲ. ನಾ ಏಪ ಬರ್ಪು ನನಗೆ ಗೊತ್ತಜ್ಜಿ. ಕಾಂಕ್ರೀಟ್ ಬೇಡ ನನಗೆ, ಯಾವುದು ಇವರಿಗೆ ಕೂಡ ಬೇಡ, ನನಗೆ ಕೂಡ ಬೇಡ. ಅವು ಕಾಂಕ್ರೀಟ್ ಪಾಯಸ ನನಗೆ ಗೊತ್ತಾಪುಜಿ. ಪ್ರಸ್ತುತ ಎಕ್ಕಡ್ದಿಂದ ಚಾವನ್ನುಂಡು ಕೊದ್ದಿ ಏನವು ಎಕ್ಕಡ್ದಿಂದ ಉಪ್ಪಿಟ್ಟು ಮಲ್ಪುಣ್ಗೆ ಅಂಜೋ ಹೆಂಚಿನ ಮಲ್ಪುಣ ಮಾರೆ ಗೊತ್ತಾಪುಜಿ. ಉಪ್ಪಿಟ್ಟು ಬೋದು ಪಾಯಸ ಅದು ಹೆಂಚಿನ ಅಲ್ಲ ಸ್ವಲ್ಪ ಸೆಕೆ ಅಂದೆ ಯಾನುಂಟ್ಲೆ ನಾವು ಪನ್ಪೆ ಬರ್ಸಡ ಪನ್ಪೆ ಹೊರ ಈ ನಿಕಲಂಚಿ ಪೋದು ಬಲೆ ಪನ್ಪೇವೆ ಉದಯನ್ನ ಬರ್ಸಡ ಹೊರ ಪಂದು ಬಿಟ್ಪೆ ಅಂತ ತಿಕ್ಕು ತೂಪೆ ಎಂಡ ಪಾತಿರಡೆ ತೂಪೆ ಬರ್ಸ ಪನ್ಪೆ ಅಂತ ಹಂಚಿ ಬಿಟ್ಟ ಪೋದು ಬಲ ಅಂತ ಪನ್ಪೆ ಅಪ್ಪಗೆ ಮುಲ್ಪೊಂದೆ ಬರ್ಸ ಕಮ್ಮಿ ಆಪುಣತೆ. ಥ್ಯಾಂಕ್ ಯು ಕ್ರಾಸ್ಟ ಸಿಸ್ಟರ್. ನಮಸ್ತೆ ಪನೊಂದುಲ್ಲೇರು ಪ್ರಸದನ್ನೇ. ಥ್ಯಾಂಕ್ ಯು ದೊಡ್ಡ ಮುದ್ದೆ ಕಟ್ಟಿ ಬಿಡ್ತೇನೆ. ಬಿಡಿ ಮುದ್ದೆ ಕಟ್ಟಿ ಯಾರಿಗೆ ಕೊಡ್ತೀರ? ಮದುವೆ ಮುದ್ದೆ ಆಪುಣ ಅಂದ ಕರ್ಮದವ ಉಪ್ಪಿಟ್ಟ. 100 ಜನ್ಮಕ್ಕೂ
ನೂರಾರು ಜನ್ಮಕ್ಕೂ ಬೇರೆ ಪದ್ಯ ಇಲ್ವ ಶಿವ ಅವರೇ? ಇದು ಆಡಿದರೆ ಅವ್ರು ಪ್ರಸಾದವ್ರು ಓಡಿ ಹೋಗ್ತಾರೆ. ಈಗ ಈ ಸರ್ತಿ ಒಂಜಿಲ ಬರ್ಸ ಇಜ್ಜಿ ಮುಲ್ಪ ಏನು ಪನ್ಪೆ ಬರ್ಸಾಡ ಪನ್ಪೆ ತಿಕ್ಕೆ ಪಾತೆರೆ ತಿಕ್ಕಡ ಪನ್ಪೆ ಬರ್ಸಾಡ ವರುಣ ದೇವಡ ಪಾತಿರುವೇನು ಪನ್ಪೆ ಬರ್ಸ ಒಂಚೂರು ಅಂಚಿ ಉದಯನ ನಂಚಿ ಕಡಪುರ್ಲೆ ಪನ್ಪೆ ಕಡಪುರಿ ಹೇಳ್ರೆ ಕಡಪುರು ಬೇರೆ ಇಜಿನ ಬೇಜಾರು ಮಲ್ಪೊಚ್ಚಿರು ಬರು ಸಂಗೀತ ಅವರೇ ಅಂತ ಹೇಳ್ತೇನೆ. ಎಂಥ ಶಿವ ಅವರೇ, ಎಂಥ ಸಂಗೀತ, ಇನ್ನು ಎಂಥ ಸಂಗೀತ ಬೇತೆ ಪದ್ಯ ಇದ್ರೆ ಹಾಕಿ. ನನ್ನ ಮಗನ ವೈಟ್ ಆಫೀಸ್ ಓಲುಂಡು ಓಲ್ಲೆಜ್ಜಿ ಪ್ರಶ್ನೆ ನೈಕೆ ಪಂದ್ಯ ನಾನು ಮೂಲೊಂಜಿ ಕುಡ್ಲೊಂಜಿ ವೈಟ್ ಆಫೀಸ್ ಓಪನ್ ಮಲ್ಪುಗ ಜನ ನಾಡ್ಲೆ ಪನ್ನಿ 101 ನೆನಪು ಗಂಟಲು ಕಟ್ತಾ ಇದೆ ಇಲ್ಲಿ 101 ನೆನಪಾಡಲಿಕ್ಕೆ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ 101 ನೆನಪು. ಅಪರಂಜಿ ಚಿನ್ನವೋ ನನ್ನ ಮನೆಯ ದೇವರು ನೆನಪುಗಳ ಮಾತು ಮಧುರ. ಪಂಪೇಲ್ದಲ್ಪ ಆಫೀಸ್ ಮಲ್ಪ ಪಂಪೇಲ್ದಲ್ಪ ಆಫೀಸ್ ಮಲ್ಪಗ ಬರ್ಸ ಬತ್ತನಲ್ಪ ನೀರು ಜಿಂಜು ಜೊತೆ ನೀರು ಜಿಂಜಿನ ಕಡೆ ಪುರ ಆಫೀಸ್ ಬೊರ್ಚಿ ಬೇತೆ ಜಾಗ ತುಕ್ಕೈದಿಲ್ಲ ಬರ್ಸ ಬಂದಾಗ ಬೊಲ್ಲಪುರ ಬತ್ತದು ನೀರು ಅಂತೆರೆ ಬಲ್ಲಿ ಅಲ್ಪ ಅಷ್ಟೇ. ಥ್ಯಾಂಕ್ ಯು ಶಿವರೇ, ಥ್ಯಾಂಕ್ ಯು. ಅತ್ತೆ ಜಾಗದೆ ತೊಂದರೆ ಕಾಸು ಎರಡಕ್ಕೇನು ಪಂಪೆರಡು ಜಾಗೀರು ಕೊಡ್ತೀರಿ. ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು, ಹೇಳೆ ಇದು ನಿನ್ನ ಹಾಡು ನಿನ್ನ ಹಾಡು. ಓಕೆ ಸಂಗೀತ ಅವರೇ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಇಜಂಡ ಮರೋಳಿದಲ್ಪ ಅವ ಆಫೀಸ್ ಮಾರೋಳಿದಲ್ಪಲಾವು ಮನೋಳಿದಲ್ಪಲಾವು ಅಲ್ಪಲಾವು ಅಟ್ರಾಸಿ ಜಾಗ ಫಸ್ಟ್ ತೋಡತ್ತ ಮಲ್ಲ ಆಫೀಸ್ ಆವಡು ವೈಟಿ ಆಫೀಸ್ ಮಾಡ ಮಲ್ಲ ಆಫೀಸ್ ಆವಡು ಬಕ್ಕ ವೈಟಿ ಪಂದು ಕೆಂಪದ ಅಕ್ಷರ ಬರೆಯೋಡು ಆಯ್ತು ಅವೇ. ಪ್ರಸಾದ್ ಅವರೇ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಬಾಯ್. ದಾಯ ನೀರುಳಿದ ಕಣ್ಣಿಂದ ಈಗ ಓಲ್ ದೈ ಹಾಕೋಣ ಮುಂದೆ ದೈ ದೀಪರ ಹಿಂಗೆ ಸ್ಮೆಲ್ ಬರ್ಕೊಂಡು ಅವಳು ಅಮ್ಮಮ್ಮ ದೈ ನಡ್ತಿರತ್ತ ಅವಳು ಪಾಡ್ಬೋ ಇತ್ತೀಚೆ ಒಂದು ತಿಂದೆ ತಿಂದು ಯಾರೋ ಗೀಚಿ ಹೋದ ಹಾಡು ಹಣೆಯ ಬರಹ. காசு ஏயினையே காசுன்னு போடுச்சு என்ன ಕಿಡ್ನಿ ಆಡಲ ಮಾಡ್ದು ಕೊರ್ಪೆ ಸಂಗೀತ ಬರ್ಚಿ ಕಿಡ್ನಿ ಮಾಡ್ದು ಕಾಸು ಬರ್ಚವು ಅವು ಕಿಡ್ನಿ ಮಾಡಿದ ಕಾಸು ಬಕ್ಕ ವೈಟ್ ಆಫೀಸ್ ಗೇರ್ಲ ಬರೆಯಿರ ಅಂಚ ಪಂಡ ಅವು ಬರ್ಚಿ ಅವು ಕ್ಯಾನ್ಸಲ್ ಅವು ನನ್ನ ಲೈವ್ ಎಂಡ್ ಮಲ್ಪೆ. ಓಕೆ ಬಾಯ್ ಆಲ್. ಲೈವ್ಗೆ ಬರ್ತಿನ ಮಾತಿರಿಗಳ ಧನ್ಯವಾದಗಳು ಶಿವ ಅವರಿಗೂ ಪ್ರಸಾದ್ ಅವರಿಗೂ ಮತ್ತು ಡ್ರೀಮ್ ಬಾಯ್ ಮತ್ತು ರಂಜಿತ್ ಮತ್ತು ಕ್ಲಸ್ಟಸಿಸ್ಸಿಗೆ ಮತ್ತು ಶಾಂತಕ್ಕಗೆ ಮತ್ತು ಉದಯಣ್ಣನಿಗೆ ಮಕೇರಿ ಎಲ್ಲೇರು ಸಂದೀಪ್ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬಕ್ಕ ಸುಮ ಸಿಸ್ಸಿಗೆ ಬಕ್ಕ ವಿಲಾಸಿನಿ ಸಿಸ್ಸಿಗೆ ಬಾಜನ ಮಾರು ಇಜಿನ ಬಾಜನ ಮಾರ್ಗ ಏನ ಬಾಜನ ಮಾರನು ಎಂಗಲ್ಲ ಕ್ಯಾಟ್ರಸ್ ಬಾಜನ ಮಾರನ ಅವು ಎಲ್ಲ ಪಪ್ಪ ಕೊರೆಯರವು ಅವು ಅದಕ್ಕೆ ಬಾಜನ ಆರ್ನ ಗಾಡಿ ಆರ್ನ ವಸ್ತುಲು ಪಡ ಮಸ್ತ್ ಪ್ರೀತಿಯರಿಗೆ ಐ ಕೊಂಚ ಚೂರು ದಾಲ್ ಆವೇರ ಬಲ್ಲಿ ಒಯ್ಕಲ ಅಂಚ ಆರ್ನ ಪೂರ ಕರೆಕ್ಟ್ ಆದುಪ್ಪು ನೋಲ. ಆಫೀಸ್ ಮಲ್ಪುನೆ ಅವೇ ಆಫೀಸ್ ಮಲ್ಪುನೆ ಅಂಚೆ ನಮ್ಮ ಎತ್ತದ ಅದನ್ನು ಗೊತ್ತೇನೆ ಆಫೀಸ್ ನಮ್ಮ ಎಲ್ಲ ಪಾತಿರ್ಗ ಎಲ್ಲ ಮತ್ತೆ ಬೈಯಾಡು ಬತ್ತಾಡ ಪಾತಿರ್ಗ ಕಂಟಿನ್ಯೂ ಮಲ್ಪುಗ ಬಕ ರಂಜಿತ್ರಲ್ಲಿ ಒಂಜಿ ಪಾತಿರಕ್ಕೆ ಏನು ಗಾರಿತ್ತೆ ರಂಜಿತ್ ಬೇತೆ ಪಾರ್ಟಿ ಆಫೀಸ್ ಮಲ್ಪುನೆ ಟುಲ್ಲಿ ತೋಜೋಡು ರಂಜಿತ್
ಇದು ದಾದನಕ್ಕೆ ಏನು ರಂಜಿತರಕ್ಕೆ ನೋಡ್ಬೇಕು ಪ್ರೀತಿ ಸಿಸ್ಸಡಕ್ಕೆ ನೋಡತಿ ಪ್ರೀತಿ ಸಿಸ್ ಸ್ವಲ್ಪ ಮಲ್ಲಿಗೆ ಅಂಗಡಿ ಬೋಡತಾರೆ ಗೊಂಜಿ ಐಕ್ಲ ಜಾಗ ಬುಡ್ಚ ಐಕ್ ನಮ್ಮ ಪೂರ ಬಕ್ಕ ಡಿಸ್ಕಷನ್ ಮಲ್ಪಗೆ ಇಂಜಿನ ಅಂದು ಅವೇ ಪ್ರಸದನ್ನ ಇತ್ತೇನು ಲೈವ್ ಎಂಡ್ ಮಲ್ಪೆ ಓಕೆ ಬಾಯ್ ಮಾತಿರ್ಗಲ ಬಾಯ್ ಪನೊಂದು ಎನ್ನ ಇನ್ನಿತ ಲೈವ್ ಎಂಡ್ ಮಲ್ತೊಂದುಲ್ಲೆ ಅಂಚೆನೆ ಬೈಯಾಡೆ 5 ಗಂಟೆ ಲೈವ್ ಉಂಡು ಬತ್ತು ಸಪೋರ್ಟ್ ಮಲ್ಪಲೆ ಮಾತಾಡ ಥ್ಯಾಂಕ್ ಯು ಸೋ ಮಚ್ ಆಲ್ ಗುಡ್ ಬಾಯ್ ಟೇಕ್ ಕೇರ್ ಬಾಯ್ ಎಲ್ಲೇ ಆತ ಬೈಯಾಡೆ ತಿಕ್ಕಗ ಎಲ್ಲೇ ಬಕ್ಕ ಬೈಯಾಡೆ ತಿಕ್ಕಗ ಮಾತೆಲ್ಲ ಓಕೆ ಬಾಯ್ ಆಲ್